ಆಗ ಪುತ್ತೂರಿಗೆ ಉದ್ಯೋಗ ಮೇಳ ಅಂತ ಕಾನ್ಸೆಪ್ಟ್ ಇರಲಿಲ್ಲ. 1700 ಚಿಲ್ಲರೆ ನಾವು ಅಪಾಯಿಂಟ್ಮೆಂಟ್ ಲೆಟರನ್ನು ಸ್ಪಾಟಲ್ಲಿ ಕೊಟ್ಟು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವುದರಲ್ಲಿ ಅಥವಾ ಅದರಲ್ಲಿ ನೇಮಕ ಆಗುವುದಿಲ್ಲ, ಆಯ್ಕೆ ಆಗುವುದಿಲ್ಲ, ಹಿಂದೆ ಉಳಿತಿದ್ದಾರೆ. ನಾನು ಗಮನಿಸಿದಂಗೆ ದಕ್ಷಿಣ ಕನ್ನಡದವರು 1-2 ಜನ ಇದ್ರಷ್ಟೇ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ದುಡಿಲಿಕ್ಕೆ ಬೆಂಗಳೂರಿಗೆ ಹೋದೆ. ನಾವು 2018ರಲ್ಲಿ ನಾವು ಪುತ್ತೂರಿನಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ವಿ, ಇದೇ ಆಫೀಸ್. ಆಗ ನಮ್ಮ ಸಂಘಟನೆಯ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕರಾದಂಥ ಎನ್ ಮುತ್ತಪ್ರಯ್ಯವರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ರು. ಲೆಕ್ಕ ಹಾಕಿದ್ರೆ 26 ಜನ ನಮ್ಮಲ್ಲಿ ಸಶಸ್ತ್ರ ಪಡೆಗಳಿಗೆ ನೇಮಕ ಆಗಿದ್ದಾರೆ. ನಾನು ಉದ್ಯೋಗ ಕೌಶಲ್ಯ ಕ್ರಾಂತಿ ಆಗಬೇಕು ಅಂತ ಹೇಳುವಂಥದ್ದು. ನಮಸ್ಕಾರ ಸರ್. ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಕ್ರಾಂತಿಗೆ ಹೆಸರುವಾಸಿ, ಅಂದ್ರೆ ಇಲ್ಲಿ ಶಿಕ್ಷಣ ಕಾಶಿ ಅಂತಲೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರೀತಾರೆ. ಇಂತಹ ಜಿಲ್ಲೆಯಲ್ಲಿ 100 ಶಿಕ್ಷಣ ಸಂಸ್ಥೆಗಳಿವೆ. ಅದರ ಮಧ್ಯೆ ಒಂದು ವಿದ್ಯಾಮಾತ ಅಕಾಡೆಮಿಯನ್ನು ನೀವು ಆರಂಭಿಸಿದ್ದೀರಿ. ಅಂದ್ರೆ ಅವರೆಲ್ಲ ಅಕಾಡೆಮಿಕ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ, ನೀವು ಸ್ಕಿಲ್ ಬೇಸ್ಡ್ ಕೋರ್ಸ್ಗಳನ್ನು ಆರಂಭಿಸಿದ್ದೀರಿ. ಈ ವಿದ್ಯಾಮಾತದ ಆರಂಭ ಹೇಗಾಯಿತು, ಯಾಕಾಯಿತು? ನಾನು ಕೂಡ ನನ್ನ ಪದವಿ ಶಿಕ್ಷಣವನ್ನು ಮುಗಿಸಿದಂಥ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ದುಡಿಲಿಕ್ಕೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ್ಮೇಲೆ ಒಂದಷ್ಟು ಅಲ್ಲಿ ನಾವು ಸ್ವಲ್ಪ ಸೆಟ್ಲ್ ಆಗ್ತಿದ್ದಂಗೆ ಏನಾಗ್ತದೆ ಅಂತ ಹೇಳಿದರೆ ಉದ್ಯೋಗ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ನೀವಲ್ಲಿ ಏನು ಉದ್ಯೋಗ ಮಾಡ್ತಿದ್ರಿ? ನಂದು ಹೋಟೆಲ್ ಉದ್ಯಮ ಇತ್ತು. ಫಸ್ಟ್ ನಾನು ಹೋಟೆಲ್ ಉದ್ಯಮವನ್ನು ಮಾಡಿರುವಂಥದ್ದು. ಸ್ವಲ್ಪ ಟೈಮ್ ವರ್ಕ್ ಮಾಡಿದೆ. ನಂತರ ಒಂದು ವರ್ಷ ಅಷ್ಟೇ ವರ್ಕ್ ಮಾಡಿದ್ದು. ನಂತರ ನಾನು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದೆ. ಅದು ಕೂಡ ಎಸ್ಪೆಷಲಿ DRDO, ನಮ್ಮ ಅತ್ಯಂತ ದೇಶದ ಹೆಮ್ಮೆಯ ಸಂಸ್ಥೆಯಲ್ಲಿ. ಅಲ್ಲಿ ನಮಗೆ ಫುಡ್ ಕಾಂಟ್ರಾಕ್ಟ್, ಬೇರೆ ಬೇರೆ ಅವ್ರ ಲ್ಯಾಬಲ್ಲಿ ನನಗೆ ಫುಡ್ ಕಾಂಟ್ರಾಕ್ಟನ್ನು ತೊಗೊಂಡು ಮಾಡ್ತಾಯಿದ್ದೆ. ಫಸ್ಟ್ ನಾನು ಗಮನಿಸಿದ್ದು ಅಂದರೆ ಮೇಯ್ನಾಗಿ ಏನಂತ ಹೇಳಿದರೆ, ನನಗೆ ಉದ್ಯೋಗದ ವಿಷಯ ಬರುವಾಗ ಏನಾಗಿತ್ತಂದರೆ, ನಮ್ಮಲ್ಲಿ ಒಂದಷ್ಟು ಮಕ್ಕಳೆಲ್ಲ ಬರೋರು ಎಲ್ಲಿಗೆ ಬ್ಯಾಂಗ್ಳೂರಿಗೆ. ಆದರೆ ಅಲ್ಲಿ ಉದ್ಯೋಗ ಕೌಶಲ್ಯತೆ ನನಗೆ ತುಂಬ ಅವರ ಹತ್ರ ಕಮ್ಮಿ ಇದೆ ಅಂತ ಹೇಳಿ ಅನಿಸ್ತಾ ಇತ್ತು. ಮತ್ತೊಂದು ನಾನು ಫಸ್ಟ್ ಹೇಳಿದೆಲ್ಲ DRDO ಅಂತೇಳಿ, ಎಸ್ಪೆಷಲಿ DRDOದಲ್ಲಿ ಕೂಡ ನಾನು ಗಮನಿಸ್ತಿದ್ದಂಗೆ ದಕ್ಷಿಣ ಕನ್ನಡದವರು 1-2 ಜನ ಇದ್ದರಷ್ಟೇ. ಅಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲ ನಮಗೆ ಬೇರೆ ಬೇರೆ ರಾಜ್ಯದಿಂದ ಬಂದವರು, ಕರ್ನಾಟಕದವರೇ ಸಂಖ್ಯೆ ಕಮ್ಮಿ ಅಂತಲೇ ಹೇಳ್ಬೋದು. ಆಗಲೇ ಒಂದು ಮನಸ್ಸಲ್ಲಿ ಬಂತು, ಯಾಕೆ ನಮ್ಮವರು ಈ ಥರ ಸರ್ಕಾರಿ ಉದ್ಯೋಗಗಳಿಗೆ ಇಂಥದ್ದೆಲ್ಲ ಒಳ್ಳೆ ಆಪರ್ಚುನಿಟಿ ಇದ್ರೆ ಯಾಕೆ ಬರೋದಿಲ್ಲ ಅಂಥೇಳಿ. ಸೊ ಅವತ್ತು ಪ್ರಾರಂಭ ಆದಂಥ ಒಂದು ಕನಸು ನಂತರದ ದಿನಗಳಲ್ಲಿ ಹಾಗೆ ಬರ್ತಾ 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 ನಾನು ಜಯ ಕರ್ನಾಟಕ ಸಂಘಟನೆಗೆ ಸೇರಿದೆ. ಆಗ ಸಾಮಾನ್ಯವಾಗಿ ನಾನು ರಾಮನಗರ ಜಿಲ್ಲೆಯ ಉಪಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ನಮ್ಮ ಅಲ್ಲಿನ ಸುತ್ತಮುತ್ತ ಇರೋದರಿಂದ ನಾನು ಮತ್ತೆ ಬಿಡದಿಯಲ್ಲಿ ವಾಸ್ತವ್ಯ ಇದ್ದೆ. ಆ ಸಂದರ್ಭದಲ್ಲಿ ತುಂಬ ಇಲ್ಲಿಂದ ರೆಸ್ಯೂಮ್ಸು ಅದು ಇದು ಕಳಿಸುವಂಥದ್ದು, ತುಂಬ ಜನ ಫೋನ್ ಮಾಡುವಂಥದ್ದು ಶುರುವಾಯಿತು. ಇದಕ್ಕೆ ನಾನು ಆಗಿನ ಪುತ್ತೂರಿನ ಶಾಸಕಿಯಾಗಿದ್ದಂಥ ಮಾನ್ಯ ಶಕುಂತಲಾ ಟಿ ಶೆಟ್ಟಿ ಅವರನ್ನು ಬಂದು ಮೀಟ್ ಆದೆ. ಹೀಗೆ ತುಂಬ ರೆಸ್ಯೂಮ್ಸದು ಇಲ್ಲಿ ಉದ್ಯೋಗದ ಅನಿವಾರ್ಯತೆ ಉಂಟು, ದಯವಿಟ್ಟು ನೀವು ಶಾಸಕರ ನೆಲೆಯಲ್ಲಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಉದ್ಯೋಗ ಮೇಳ ಮಾಡುವ ಅಂತೇಳಿ. ಆಗ ಪುತ್ತೂರಿಗೆ ಉದ್ಯೋಗ ಮೇಳ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಚಿಕ್ಕ ಚಿಕ್ಕ ಕ್ಯಾಂಪಸ್ಗಳಾಗ್ತಿತ್ತು, ಉದ್ಯೋಗ ಮೇಳ ಅಂತ ಆಗಿರಲಿಲ್ಲ. ಹಿಂಚಮರೆ ಮಲ್ಪೊಡಿ ಅಂತ ಕೇಳಿದರು. ಆಗ ನಾನೆಲ್ಲ ಕಾನ್ಸೆಪ್ಟ್ ಎಲ್ಲ ಹೇಳಿದೆ, ಈ ಥರ ಉಂಟು, ಸ್ವಲ್ಪ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಮತ್ತು ಉದ್ಯೋಗ ಮೇಳದ ಮಾಡುವಾಗ ಅವರೊಂದು ಕಾನ್ಸೆಪ್ಟನ್ನು ಹೇಳಿದರೆ, ಏನಂತ ಹೇಳಿದರೆ, ಸುಮ್ಮನೆ ರಾಜಕಾರಣಿಗಳೆಲ್ಲ ಮಾಡಿ ಹೋಗ್ತಾರೆ, ಆದರೆ ಇಲ್ಲಿ ಅಪಾಯಿಂಟ್ ಲೆಟರ್ ಕೊಡಬೇಕು ಸ್ಪಾಟಲ್ಲಿ, ಅದು ಒಂದು ಕಂಡೀಷನ್ ನನಗೆ ಹಾಕಿದ್ದು. ಮತ್ತು ಅದು ಚಾಲೆಂಜಿಂಗ್ ಆಗಿ ಕಂಡಿತ್ತು ನನಗೆ. ನಾನು ಚಿಕ್ಕದರಲ್ಲಿ ಹೊರಟಿದ್ದೆ. ಅದು ಆ ವರ್ಷ ಅದು ದಾಖಲೆಯ ಪುತ್ತೂರಿನ ಮಟ್ಟಕ್ಕೆ ಇವತ್ತೂ ಕೂಡ ದಾಖಲೆಯ ಉದ್ಯೋಗ ಮೇಳ. ಅದು ಸುಮಾರು 8,300 ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥದ್ದು. ಮತ್ತು ಸುಮಾರು 2017ರಲ್ಲಿ ಹೌದು ಸುಧಾನದಲ್ಲಿ ನಡೆದಿರ್ತಕ್ಕಂಥದ್ದು. 1700 ಚಿಲ್ಲರೆ 730 ಚಿಲ್ಲರೆ ಮಕ್ಕಳಿಗೆ ನಾವು ಅಪಾಯಿಂಟ್ಮೆಂಟ್ ಲೆಟ್ರನ್ನು ಸ್ಪಾಟಲ್ಲಿ ಕೊಟ್ವಿ. ಅದರಲ್ಲಿ ಇವತ್ತು ಕೂಡ ಉದ್ಯೋಗ ಮೇಳ ಮಾಡಿದಂಥ ಇದರಲ್ಲಿ ಸೆಲೆಕ್ಷನ್ ಆದವರು ಆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಇವನು ಮ್ಯಾನೇಜರ್ ಲೆವೆಲಿಗೆಲ್ಲ ಹೋಗಿ ಅಥವಾ ಕೆಲವು ಫಾರಿನಿಗೆ ಹೋದರು, ಇಂಥದ್ದೆಲ್ಲ ಆಗಿದೆ. ಅದಾದಮೇಲೆ ಏನಾಯಿತು, 2017 ಆಯಿತು. 19ಕ್ಕೆ ಒಂದು ಜಾಬ್ ಫೇರ್ ಮಾಡಿದ್ವಿ. ಪ್ರತಿ ಸರ್ತಿ ಉದ್ಯೋಗ ಮೇಳ ಮಾಡಿದಾಗ ಸಕ್ಸಸ್ ಹೇಗೆ ಬಂತು, ಆ ಮೈನಸ್ ಕೂಡ ನಾನು ಗಮನಿಸಿದೆ. ಎಂಥ ಮೈನಸ್ ಅಂದರೆ, ಇಲ್ಲಿ ಉದ್ಯೋಗ ಮೇಳ ಮಾಡಿದಾಗ ಸಾಧಾರಣ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ನಮ್ಮ ಈ ಸಂಘಟನೆಯದ್ದೆಲ್ಲ ನಮಗೆ ಪರಿಚಯ ಇದ್ದದರಿಂದಾಗಿ ಅಲ್ಲಿನ ಜಿಲ್ಲಾಧ್ಯಕ್ಷರೆಲ್ಲ ತುಂಬ ಜನ ಅಲ್ಲಿ ಕಲಿಸಿದರು.
ಎಲ್ಲ ಹೊರಗಿನ ಬಂದವರು ಜಾಸ್ತಿ ಸೆಲೆಕ್ಷನ್ ಆಗ್ತಾರೆ, ನಮ್ಮವರು ಆಗೋದಿಲ್ಲ. ಕೆಲವರು ಎಂತ ಅಂತ ಹೇಳಿದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರು ಕೂಡ ಹೋಗುವುದಿಲ್ಲ. ಈ ಥರ ಎಲ್ಲ ಪರಿಸ್ಥಿತಿ. ಅದಕ್ಕೋಸ್ಕರ ಒಂದು ಉದ್ಯೋಗ ಕೌಶಲ್ಯತೆ ಬಗ್ಗೆ ನನ್ನ ಗಮನ ಹೋಯಿತು. ಮತ್ತು ನಾವು 2018ರಲ್ಲಿ ನಾವು ಪುತ್ತೂರಿನಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ವಿ. ಇದೇ ಆಫೀಸ್, ಇಲ್ಲಿ APMC ರೋಡ್ನಲ್ಲಿ ನಾವು ಆಫೀಸನ್ನು ಓಪನ್ ಮಾಡಿದ್ವಿ. ಅದರ ಉದ್ದೇಶ ಏನಿತ್ತಂದರೆ, ಉದ್ಯೋಗ ಮೇಳ ಅನ್ನುವಂಥದ್ದು ಒಂದು ದಿನ ಆಗ್ತದೆ, ಅಲ್ಲಿಗೆ ನಮ್ಮದು ಶಾಮಿಯಾನ ಮಡಿಸಿದರೆ ಮತ್ತೆ ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಂತ ಮಾಡಬೇಕು ಗೊತ್ತಿರಲಿಲ್ಲ. ಹಾಗೆ 2018ಕ್ಕೆ ನಾನು ಇಲ್ಲೊಂದು ಕನೆಕ್ಟಿವಿಟಿ ಬೇಕು ಅಂತೇಳಿ ಕಚೇರಿಯನ್ನು ಓಪನ್ ಮಾಡಿದೆ. ಆಗ ನಮ್ಮ ಸಂಘಟನೆಯ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕರಾದಂಥ ಎನ್ ಮುತ್ತಪ್ರಯ್ಯವರು ಬಂದು ಇದನ್ನು ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ನನಗೆ ತುಂಬ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಅವರ ನಡುವೆ ಮುತ್ತಪ್ರಯ್ಯವರ ನಡುವೆ ಏನು ಬಾಂಧವ್ಯ? ಒಂದೇ ಊರಿನವರು ನೀವು? ಮುಖ್ಯವಾಗಿ ಒಂದೇ ಊರು. ನಾನು ಕೂಡ ಅದೇ ಕುಟುಂಬಕ್ಕೆ ಸಂಬಂಧಪಟ್ಟ, ಅಂದರೆ ನನ್ನ ಅಪ್ಪ ಅಮ್ಮನ ಫ್ಯಾಮಿಲಿ ಕೂಡ ಅಲ್ಲಿಗೆ ನಾವು ಸಂಬಂಧಿಕರು. ಅದು ಅನ್ನೋದಕ್ಕಿಂತ ನನಗೆ ಫಸ್ಟ್ ಕನೆಕ್ಟಿವಿಟಿ ಆಗಿದ್ದು, ನಾನು ಆಗ ವಂಡರ್ಲಾದಲ್ಲಿ ಜಾಬ್ ಮಾಡ್ತಾಯಿದ್ದೆ. ವಂಡರ್ಲಾದಲ್ಲಿ ಆಗ ನನಗೆ ಬ್ಯಾಂಗ್ಳೂರು ಫಸ್ಟ್ ಸಾಧಾರಣ. ಆಗ ಏನಾಯಿತು ಅಂದರೆ, ಮುತ್ತಪ್ರಯ್ಯವರು ರಿಲೀಸ್ ಆಗಿ ಬಿಡದಿಗೆ ಬರೋದು ಅಂತ ಇತ್ತು. ಅದು ಕೂಡ ಬಿಡದಿ ವ್ಯಾಪ್ತಿಯಲ್ಲೇ ಇತ್ತು. ಅವರು ರಿಲೀಸ್ ಆಗಿ ಖಾಲಿ ಒಂದು 15 ದಿನದ ಗ್ಯಾಪಲ್ಲಿ ನಮ್ಮದೇ ಊರಿನ ನಮ್ಮ ಗ್ರಾಮ ದೇವರು ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಅವ್ರದ್ದು ಚಂಡಿಕಾಯ ಆಗಿತ್ತು. ನಾನು ಅವತ್ತು ಹೋಗಿದ್ದೆ. ಆಗ ಅವರ ತಮ್ಮ ದಿವಾಕರ್ ರೈಯವರು ಕರ್ಕೊಂಡು ಹೋದರು. ಆಗ ನನ್ನ ಹತ್ರ ಕೇಳಿದರು, ನೀನು ಎಲ್ಲಿರೋದು ಅಂತ. ನಾನು ಬಿಡದಿಲ್ಲ, ಹೀಗೆ ಬಂದಿಲ್ಲ. ಹಾಗಾದರೆ ನೆಕ್ಸ್ಟ್ ವೀಕ್ ಒಂದ್ಸರಿ ಬಾ ಮನೆಗೆ ಅಂತ ನನ್ನನ್ನು ಹೇಳಿದರು. ನೆಕ್ಸ್ಟ್ ಇವತ್ತು ನೆನಪಿದೆ ನನಗೆ, ನೆಕ್ಸ್ಟ್ ಶನಿವಾರ ಹೋದೆ ನಾನು. ಅವತ್ತು ಯಾರೂ ಇರಲಿಲ್ಲ, ಖಾಲಿ ಇತ್ತು. ತುಂಬ ಊರಿನ ಸುದ್ದಿ ಎಲ್ಲ ಕೇಳಿದರು ನನ್ನ ಹತ್ರ. ಆಮೇಲೆ ಅವತ್ತಿಂದ ಕನೆಕ್ಟಿವಿಟಿ ಸ್ಟಾರ್ಟ್ ಆಯಿತು ನನಗೆ ಮತ್ತು ಅವರಿಗೆ. ಮತ್ತು ಅಲ್ಲಿಗೆ ಮನೆಗೆ ಪರಿಚಯದವರ ಹತ್ರನೇ ಎಲ್ಲ ಕೇಟ್ರಿಂಗ್ ಎಲ್ಲ ತರಿಸುವ ವ್ಯವಸ್ಥೆ ಇರೋದ್ರಿಂದ ನಾನು ಮತ್ತು ಅವರಿಗೆ ಕೇಟ್ರಿಂಗ್ ವ್ಯವಸ್ಥೆಗೆಲ್ಲ ಅಲ್ಲಿಂದ ಕಳಿಸುವಂಥದ್ದು ಇದೆಲ್ಲ ಮಾಡ್ತಾಯಿದ್ದೆ. ಅದರಿಂದ ಒಂದು ಇದಾಯಿತು. ನಂತರ ಜಯ ಕರ್ನಾಟಕ ಸಂಘಟನೆ ಬಂತು. ಜಯ ಕರ್ನಾಟಕ ಸಂಘಟನೆ ಬಂದಾದಮೇಲೆ ನಮಗೆ ಸ್ವಲ್ಪ ಸಮಾಜಮುಖಿ ಇದರಲ್ಲಿ ತುಡಿತ ಇತ್ತು. ನನಗೊಂದು ದಾರಿ ಸಿಕ್ತು. ಏನಾದರೂ ಒಂದು, ನನಗೆ ಅವರ ಹಿಂದಿನ ವಿಷಯಗಳು ಯಾವುದು ನಾನು ನೋಡಲಿಲ್ಲ. ಈಗ ಅವರು ಎಂತ ಮಾಡ್ತಾ ಇದ್ದಾರೆ 1 ವರ್ಷ ಗಮನಿಸಿ. ನಾನು 1 ವರ್ಷ ಆದಮೇಲೆ ಸೇರಿದ್ದು. ಒಳ್ಳೆಯ ಬೆಂಗಳೂರಿನಲ್ಲಿ ಒಳ್ಳೆ ಕೆಲಸ ಮಾಡಿದರು. ನಿಮ್ಗೆ ಗೊತ್ತಿರ್ಬೋದು, ಆ್ಯಸಿಡ್ ದಾಳಿ ಆದಂಥ ಒಂದು ಹೆಣ್ಣು ಮಗಳಿಗೆ, ಒಂದು ಮುಸ್ಲಿಂ ಹೆಣ್ಣು ಮಗಳ ಮೇಲೆ ಆ್ಯಸಿಡ್ ದಾಳಿ ಆದಾಗ ಆ ಸಂದರ್ಭದಲ್ಲಿ ಅವರು ಹೆಲ್ಪ್ ಮಾಡಿದಿರು. ಇದು ನನಗೆ ತುಂಬ ಮೋಟಿವ್ ಆಯಿತು. ನಾನು ಸಂಘಟನೆಗೆ ಸೇರಿದೆ. ನಂತರ ಬರ್ತಾ ಮತ್ತೆ ಆತ್ಮೀಯತೆ ಜಾಸ್ತಿ ಆಯಿತು. ಈ ವಿದ್ಯಾಮಾತಾ ಅಕಾಡೆಮಿ ಅದು ಹಿಂದೆ ಅವರದ್ದು ಏನಾದರೂ ಪ್ರೇರಣೆ ಅಥವಾ ಆ ಸಂಘಟನೆಯಿಂದ ಏನಾದರೂ ನಿಮಗೆ? ಅಲ್ಲ, ಇದು ಏನಾಗಿತ್ತಂದರೆ, ನನಗೆ ಕನಸಿತ್ತು ಒಂದು, ಇದನ್ನು ಹೇಗೆ ಮಾಡಬೇಕು ಅನ್ನೋದರ ವಿಷಯ ನನಗೆ ಗೊತ್ತಿರಲಿಲ್ಲ. ಉದ್ಯೋಗ ಕೌಶಲ್ಯ ಕೇಂದ್ರ, ಉದ್ಯೋಗ ಮೇಳ ಅನ್ನುವಂಥದ್ದು ನಾನು ಸೆಲ್ಫಾಗಿ, ಅಂದರೆ ನಾನು ಇದನ್ನು ಮಾಡಬೇಕು ಅಂಥೇಳಿ ಇದು ಮಾಡಿದೆ. ಆ ಸಂದರ್ಭದಲ್ಲಿ ಅವರ ಸಹಯೋಗವನ್ನು ಕೂಡ ನಾನು ತಗೊಂಡಿದ್ದೆ. ಆಮೇಲೆ 2000 2014ರಿಂದ ಒಂದು 2017 ತನಕ ಒಂದು ಸಮಾನ ಶಿಕ್ಷಣ ನೀತಿ ಕರ್ನಾಟಕದಲ್ಲಿ ಬರಬೇಕು ಅಂತ ಒಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡಿದರು. 2 ಭಾಗ ಮಾಡಿದರು. ಉತ್ತರ ಕರ್ನಾಟಕ ಭಾಗ, ಹೌದು, ಉತ್ತರ ಕರ್ನಾಟಕ ಭಾಗ, ದಕ್ಷಿಣ ಕರ್ನಾಟಕ. ಅದರ ನೇತೃತ್ವ, ಅದರ ಇಡೀ ಸ್ಟ್ರೆಚ್ ಮಾಡಿದಂಥದ್ದು ಡಾಕ್ಟರ್ ನಿರಂಜನ ಆರಾಧ್ಯ, ತುಂಬ ಖ್ಯಾತ ಶಿಕ್ಷಣ ತಜ್ಞರು. ನಾನು ಅವರ ಜೊತೆ ಕೂಡ ಕೆಲಸ ಮಾಡಿ ನಂತರ ಕುಂಬಳಗೂಡು ನಾಗರಾಜ್ ಅಂತ ಒಬ್ಬ ಹಿರಿಯರು, ನಾನು ಮತ್ತು ಕುಂಬಳಗೂಡು ನಾಗರಾಜ್ ಅವರನ್ನು ಉತ್ತರ ಕರ್ನಾಟಕ ಜಿಲ್ಲೆ 18 ಜಿಲ್ಲೆಗಳಿಗೆ ವೀಕ್ಷಕರನ್ನಾಗಿ ಮುತ್ತಪ್ರಯ್ಯವರು ನೇಮಿಸಿದರು. ಅದು ನನ್ನ ಏಜ್ಗೆ ದೊಡ್ಡ ಹುದ್ದೆ ಅದು. ಯಾಕಂದರೆ ಅದು ವೀಕ್ಷಕನೊಂದು ಇವನ್ ರಾಜ್ಯಾಧ್ಯಕ್ಷರನ್ನು ಕೂಡ ಅಂದರೆ ಆ ಸಂದರ್ಭದಲ್ಲಿ ನಮಗೆ ಆ ಥರ ಒಂದು ಪವರನ್ನು ಕೊಟ್ಟಿದ್ದರು. ಅಂದರೆ ಪ್ರತಿ ಆ ಜಿಲ್ಲೆಗಳಲ್ಲಿ ಸಂಘಟನೆ ಮತ್ತು ಈ ರ್ಯಾಲಿ ನಡೆಯುವಂಥ ವಿಷಯಗಳನ್ನು ಮುತ್ತಪ್ರಯ್ಯರಿಗೆ ಮುಟ್ಟಿಸುವಂಥ ಕೆಲಸ, ಮತ್ತು ಅವರು ಕೊಡ್ತಾ ಇರುವಂತಹ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳೇನಿದೆ, ಹಣ ಇರ್ಬೋದು, ಏನಿರ್ಬೋದು, ಅದು ಯಾವ ರೀತಿಯಲ್ಲಿ ಪಬ್ಲಿಕಲ್ಲಿ ಯೂಸ್ ಆಗ್ತಾಯಿದೆ ಅಂತೇಳಿ ನನಗೆ ರಿಪೋರ್ಟ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು. ಏನಂತ ಹೇಳಿದರೆ, ಹಾವೇರಿಯಿಂದ ಬೀದರ್ವರೆಗೆ ನಾನು ಟ್ರಾವೆಲ್ ಮಾಡಲಿಕ್ಕಿತ್ತು. ಸುಮಾರು 28 ದಿನ ನಿರಂತರ ಇತ್ತು ಒಂದು ದೊಡ್ಡ ರ್ಯಾಲಿ. ಅದರಿಂದ ಸುಮಾರು 7,000 ಕಿಲೋಮೀಟರ್ ಇದ್ದೇ ನಾವು ಒಂದು ದೊಡ್ಡ ರ್ಯಾಲಿ ಅದು. ಆ ಜರ್ನಿಯಲ್ಲಿ ನಾನು ಗಮನಿಸಿದ್ದೇನೆಂದರೆ, ಯಾವ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೋಗಿ ತಾಲೂಕು ಕೇಂದ್ರಗಳಿಗೆ ಹೋದರೆ ಅಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಂದಷ್ಟು ಆಫೀಸರ್ಸ್ ಇದ್ದಾರೆ. ನಾವು ಈಗ ಯೋಚನೆ ಮಾಡ್ತೇವೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಸರ್ಕಾರದ ಯೋಜನೆಗಳು ಬೇಗ ಅನುಷ್ಠಾನಕ್ಕೆ ಬರ್ತದೆ, ಅಥವಾ ಅವರವರ ಕೆಲಸಗಳನ್ನು ಬೇಗ ಹೇಗೆ ಮಾಡಿಸ್ಕೊತಾರೆ. ಇಲ್ಲಿ ಎಲ್ಲ ಹೇಳ್ತಾರೆ ಅವರು MLAಗಳು ಭಾರಿ ಸ್ಟ್ರಾಂಗು, ಹಾಗೆ ನಿಜವಾಗ್ಲೂ ವಸ್ತುಸ್ಥಿತಿ ಅಂತ ಗೊತ್ತಾ,
ಅಲ್ಲಿ ಅವರನ್ನು ಪ್ರತಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕಲ್ಲಿ ರೆಪ್ರೆಸೆಂಟೇಟಿವ್ ಮಾಡಲಿಕ್ಕೆ ಅವರಲ್ಲಿ KS IAS ಆಫೀಸರ್ಗಳಿರ್ಬೋದು, ಬೇರೆ ಬೇರೆ ಶ್ರೇಣಿಗಳಲ್ಲಿ ಅವರ ಹತ್ರ ಆಫೀಸರ್ಸ್ ಇದ್ದಾರೆ. ಉದಾಹರಣೆಗೆ ನೋಡಿ, ಎತ್ತಿನ ಹೊಳೆ ಯೋಜನೆ ನಾನು ಹೇಳಬಾರ್ದಿದ್ದನು, ಆದರೆ ನೀವೊಂದು ಎಕ್ಸಾಂಪಲ್ ಹೇಳೋದಾದರೆ ನಾನು ಗಮನಿಸಿದ್ದು, ಎತ್ತಿನ ಹೊಳೆ ಅಂತ ಯೋಜನೆ ಬೇರೆ ಜಿಲ್ಲೆಯಲ್ಲಿ ಆದರೆ ಅದು ಇಂಪ್ಲಿಮೆಂಟ್ ಆಗಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಸರ್ಕಾರ ಮಟ್ಟದಲ್ಲಿ ಆ ಜಿಲ್ಲೆಯ ಸಂಬಂಧಪಟ್ಟ ಜಿಲ್ಲೆಯ KS ಆಫೀಸರ್ಗಳು IAS ಆಫೀಸರ್ಗಳು ಒತ್ತಡ ತಂದು ಅದು ನಮಗೆ ಜಿಲ್ಲೆಗೆ ಮಾರಕ ಅನ್ನೋ ವಿಷಯವನ್ನು ಸರ್ಕಾರ ಮುಟ್ಟಿಸುವಲ್ಲಿ ಯಶಸ್ವಿ ಆಗ್ತಿದೆ. ನಮ್ಮದು ರಾಜಕೀಯ ಕೂಗಾಯ್ತೆ ಹೊರತು ಅದು ನಿಜವಾಗಿ ಅದು ಸರ್ಕಾರಕ್ಕೆ ಮುಟ್ಟುವಂಥ ಕೂಗು ಅದಾಗಲಿಲ್ಲ. ನೀವು ಇದನ್ನು ಹೇಳ್ತಾ ಇರುವ ನನಗೆ ನೆನಪಾಗೋದು, ಈಗ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕರಾವಳಿ ಭಾಗ ಈ ಸರ್ಕಾರಿ ಉದ್ಯೋಗಕ್ಕೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವುದರಲ್ಲಿ ಅಥವಾ ಅದರಲ್ಲಿ ನೇಮಕ ಆಗೋದ್ರಲ್ಲಿ, ಆಯ್ಕೆ ಆಗೋದ್ರಲ್ಲಿ ಹಿಂದೆ ಉಳಿತಿದ್ದಾರೆ. ಇದರ ಹಿಂದಿರೋ ಕಾರಣ ಏನು? ಅದೇ ಹೇಳಿದ್ನಲ್ಲ, ನನ್ನ ವಿಷನ್ ಇರುವಂಥದ್ದು ಇದರಲ್ಲೊಂದು ಕ್ರಾಂತಿ ಆಗಬೇಕು. ಇವನು ಏನೋ ಹೇಳ್ತಾ ಇದ್ದೇನೆ ಅಂತೇಳಿ ಪಬ್ಲಿಕ್ ಕೆಲವರು ಅನ್ಕೋಬೋದು, ಏನು ಎಂಥ ಕ್ರಾಂತಿ, ಎಂತ ಮಾಡಲಿಕ್ಕೆ ಉಂಟು, ನಮ್ದು ದೊಡ್ಡ ಶಿಕ್ಷಣ ಕ್ರಾಂತಿ ಆಗಿದೆ. ನಾನು ಉದ್ಯೋಗ ಕೌಶಲ್ಯ ಕ್ರಾಂತಿ ಆಗಬೇಕು ಅಂತ ಹೇಳುವಂಥದ್ದು. ಏನಾಗಿದೆ ಅಂತ ಹೇಳಿದರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಂದರೆ ಒಟ್ಟು ಕರಾವಳಿ ಭಾಗದಲ್ಲಿ ಅಕಾಡೆಮಿಕ್ ಎಕ್ಸಾಮ್ಸ್ಗಳಿಗೆ ಕೊಡುವಂಥ ಇಂಪಾರ್ಟೆನ್ಸ್ನಲ್ಲಿ 25% ಏನಾದರೂ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಮನಸ್ಸು ಮಾಡಿದರೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ಮೆಜಾರಿಟಿ ಆಫ್ ಉದ್ಯೋಗಗಳಲ್ಲಿ ದಕ್ಷಿಣ ಕನ್ನಡದವರು ಇರ್ತಾರೆ. ಅದನ್ನು ಮಾಡುವುದಿಲ್ಲ. ಈಗ ನೋಡಿ, ಅಟೆಂಪ್ಟ್ ಮಾಡ್ತಾರೆ, ಅಟೆಂಪ್ಟ್ ಮಾಡುವ ರೀತಿ ಸರಿ ಇಲ್ಲ ಅಷ್ಟೇ. ಅಟೆಂಪ್ಟ್ ಮಾಡೋದಿಲ್ಲ ಅಂತ ಏನಿಲ್ಲ, ಈಗ ಅವೇರ್ನೆಸ್ ಬಂದಿದೆ ಸ್ವಲ್ಪ. ನೋಡಿ, 10th PUC ಇರ್ಬೋದು, ಯಾವುದೇ ರೀತಿಯಾದಂಥ ಅಕಾಡೆಮಿಕ್ ಎಕ್ಸಾಮ್ಸ್ಗಳಲ್ಲಿ ಪಾರಮ್ಯತೆ ನಮ್ಮದೇ, ಅದು ನೋಡಬೇಕಾಗಿಲ್ಲ. ಉಡುಪಿ ಇಲ್ಲ ದಕ್ಷಿಣ ಕನ್ನಡ. ನಾವು ಅದೇ ಲಾಸ್ಟಲ್ಲಿರುವಂಥ ಗದಗೋ, ರಾಯಚೂರೋ, ಕೊಪ್ಪಳನೋ, ಬಿಜಾಪುರನೋ, ಬೇರೆ ಉತ್ತರ ಕರ್ನಾಟಕ ಜಿಲ್ಲೆಯವರು ಲಾಸ್ಟಲ್ಲಿ ಇರುವ ನೋಡಿ ನಗ್ತೇವೆ, ವ್ಯಂಗ್ಯ ಆಡ್ತೇವೆ, ಏನಿಲ್ಲ ಇವರು ಅಂತೇಳಿ. ಅದೇ ನೀವು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ನೇಮಕಾತಿಗಳಲ್ಲಿ ಅವರ ರಿಸಲ್ಟನ್ನು ನೋಡಿ, ಅವರು ಟಾಪಲ್ಲಿ ಇರ್ತಾರೆ, ನಾವು ಲಾಸ್ಟಲ್ಲಿ ಇರ್ತೇವೆ. ಆಯಿತಾ? ಸೊ ಈ ರೀತಿಯಾಗಿ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ? ಅದೇ ಅಲ್ಲಿ ಏನಾಗಿದೆ ಅಂದರೆ, ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಬರೆಯೋದಿಲ್ವಾ? ಖಂಡಿತ ಬರೀತಾರೆ. ಆದರೆ ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಮತ್ತು ಉದ್ಯೋಗ ಕೌಶಲ್ಯತೆ ಮತ್ತು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ರೀತಿಯಾದಂಥ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಏನಾಗಿದೆ ಮುಖ್ಯವಾಗಿ ನಾನು ಫಸ್ಟ್ ಹೇಳುವಂಥದ್ದು ನೋಡಿ, ಯಾವುದೇ ಶಿಕ್ಷಣ ಸಂಸ್ಥೆಗಳು ಅಥವಾ ಮಕ್ಕಳನ್ನು ದೂರಿ ಪ್ರಯೋಜನ ಇಲ್ಲ. ಇದರಲ್ಲಿ ತಪ್ಪಿರುವಂಥದ್ದು ಪೋಷಕರದ್ದು. ನೋಡಿ, ಒಬ್ಬ ಶಿಕ್ಷಣ ಸಂಸ್ಥೆಯವನೇ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಾವು ಎಲ್ಲ ಮಕ್ಕಳನ್ನು ನಾವು IAS ಕೋಚಿಂಗ್ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ಪೋಷಕರು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಮಗಳಿಗೆ 2 ಮಾರ್ಕ್ ಯಾಕೆ ಕಮ್ಮಿ ಆಯಿತು ಅನ್ನೋಂಥದ್ದು ಮಾತ್ರ ಅಲ್ಲಿ ಕನ್ಸಿಡರ್ ಆಗುವಂಥದ್ದು, ಉಳಿದ ಆ್ಯಕ್ಟಿವಿಟೀಸಿಗೆ ಅಲ್ಲಿ ಮನಸ್ಸು ಮಾಡೋದು. ಆದ್ದರಿಂದ ಸಾಮಾನ್ಯವಾಗಿ ಇರುವಂಥ ವ್ಯವಸ್ಥೆ ಏನಂತ ಹೇಳಿದರೆ, ಈ ಆಡಳಿತ ಮಂಡಳಿ ಇರ್ಬೋದು ಅಥವಾ ಅಲ್ಲಿನ ಪ್ರಾಂಶುಪಾಲರು, ಶಿಕ್ಷಕರು ವೃಂದದವರು ಇದಕ್ಕೆ ಧೈರ್ಯ ಮಾಡೋದಿಲ್ಲ. ಮಕ್ಕಳಿಗೆ ಆಗೇನಾಗ್ತದೆ, ಮಕ್ಕಳಿಗೆ ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಸಾಧಾರಣ ಮುಗಿಯೋ ತನಕ ಅವರೊಂದು ಸ್ಟ್ರಾಂಗ್ ಜಡ್ಜ್ಮೆಂಟ್ ಅಂತ ಬಂದಿರೋದಿಲ್ಲ. ಅದು ಪೋಷಕರ ಇದೇನಿರ್ತದೆ ನೋಡಿ, ಹಿನ್ನೆಲೆ ಅಥವಾ ಅವರ ಸಪೋರ್ಟಿನ ಅದರ ಮೇಲೆ ಅದು ಡಿಪೆಂಡ್ ಆಗುವಂಥದ್ದು. ಪೋಷಕರು ಏನಾದರೂ ಮನಸ್ಸು ಮಾಡಬೇಕು ಇದರಲ್ಲಿ. ನಾನು ಹೇಳುವಂಥದ್ದು ಪೋಷಕರು ಮನಸ್ಸು ಮಾಡಬೇಕು. ಈಗ ನೋಡಿ, KS ಅಥವಾ IAS ಆಡಳಿತ ಹುದ್ದೆಗಳಿಗೆ ಭಾರತೀಯ ನಾಗರಿಕ ಸೇವೆಗಳಿರ್ಬೋದು, ಕರ್ನಾಟಕ ನಾಗರಿಕ ಸೇವೆಗಳಿರ್ಬೋದು, KS ಅಥವಾ IAS ಅಥವಾ ಅಂದರೆ UPSC KPSC ಸಂಬಂಧಪಟ್ಟ ಹೈಯೆಸ್ಟ್ ಮೆಜಾರಿಟಿ ಬರುವಂಥದ್ದು ಸೋಷಲ್ ಕಂಟೆಂಟ್ಸ್. ಎಷ್ಟು ಜನ ಆರ್ಟ್ಸಿಗೆ ಹಾಕಲಿಕ್ಕೆ ಧೈರ್ಯ ಮಾಡ್ತಾರೆ? ಮಾಡೋದಿಲ್ಲ. ಈಗ ನಾನು ಬಹುತೇಕ ಪೋಷಕರು ಗಮನಿಸುವಂಥದ್ದು 7ನೇ ಕ್ಲಾಸು ಅಂದರೆ ಹೈಸ್ಕೂಲು ಹಂತದಲ್ಲಿ ಅಥವಾ ಪ್ರೈಮರಿ ಹಂತದಲ್ಲಿ ತುಂಬ ಪೋಷಕರು ಹೇಳ್ತಾರೆ, ನನ್ನ ಮಗಳನ್ನು IAS ಮಾಡೋದು ನನ್ನ ಡ್ರೀಮ್ ಅಂತ. ಮತ್ತು ಅವರು PUCಗೆ ಆಗುವಾಗ ಅವರೆಂತ ಮಾಡ್ತಾರೆ, ಬೇಡ ಅಂಥೇಳಿ ಸ್ವಲ್ಪ ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಆಗ ಮಕ್ಕಳಿಗೆ ಧೈರ್ಯ ಬರೋದಿಲ್ಲ, ಆಗ್ತದೋ ಹೋಗ್ತದೋ ಅನ್ನೋದು ಪ್ರಶ್ನೆ. ಈಗ ಚಾಲೆಂಜಿಂಗ್ ಯಾವುದರಲ್ಲಿ ಇಲ್ಲ ಹೇಳಿ, ಚಾಲೆಂಜಿಂಗ್ ಆಗಿ ತೊಗೊಂಡ್ರೆ ತಾನೆ ನಾವು ಸಕ್ಸಸ್ಸನ್ನು ಪಡೆಯುವಂಥದ್ದು. ಈ ನಿಟ್ಟಿನಲ್ಲಿ ಬದಲಾವಣೆ ಬಹುಶಃ ಪೋಷಕರಲ್ಲಿ ಆಗಬೇಕು ಅನ್ನುವಂಥದ್ದನ್ನು ನಾನು ಗಮನಿಸಿರುವಂಥದ್ದು. ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋದರೆ ನಾನು ಫಸ್ಟಲ್ಲಿ ಕೇಳ್ತೇನೆ, ಇವತ್ತಿನ ನನ್ನ ತರಬೇತಿ ಕಾರ್ಯಕ್ರಮಕ್ಕೆ ಪೋಷಕರು ಬರ್ತಾರಾ ಅಂತ. ಯಾಕಂದರೆ ಪೋಷಕರು ಬರೋದಿದ್ದರೆ ಅದು ಸುಮ್ಮನೆ ಮಕ್ಕಳು ಕೇಳ್ತಾರೆ ಮನೆಯಲ್ಲಿ ಹೋಗಿ ಅವರು ಅಂತ ಹೇಳೋದಿಲ್ಲ, ಅಥವಾ ಅವರಿಗೆ ವಿಷಯ ಗೊತ್ತಾಗೋದಿಲ್ಲ, ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಪೋಷಕರು ಮನಸ್ಸು ಮಾಡಲಿಲ್ಲ ಅಂದರೆ ಇವರು ಮಾಡೋಕ್ಕಾಗಲ್ಲ ಇಂಥ ವ್ಯವಸ್ಥೆ. ಮತ್ತು ನೋಡಿ, ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಅನ್ನುವಂಥದ್ದು ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ವಿಷಯ ಬೇರೆ. ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಪಾಸು ಮಾಡಲಿಕ್ಕೆ ಇರುವಂಥ ಎಕ್ಸಾಮ್ಸ್ಗಳು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಲ್ಲಿ ಫಿಲ್ಟರ್ ಮಾಡುವಂಥದ್ದು ಅಥವಾ ಫೇಲ್ ಅಂತ ಹೇಳಿದರೆ ಫಿಲ್ಟರ್ ಮಾಡುವಂಥದ್ದೇ ಉದ್ದೇಶ ಇರ್ತದೆ.
ಅಕಾಡೆಮಿಕ್ ಎಕ್ಸಾಮ್ಸ್ಗಳಿಗೆ ನೀವಿರ್ಬೋದು ನಾವಿರ್ಬೋದು, ನಾವು ಹೇಗೆ ಓದ್ತೀವಿ, ಲಾಸ್ಟ್ 15 ದಿನ ಓದ್ತೇವೆ. ಯಾಕಂದರೆ ಪರ್ಟಿಕ್ಯುಲರ್ಲಿ ಒಂದು ವ್ಯವಸ್ಥೆ, ಅಂದರೆ ಒಂದು ಬುಕ್ಕಿಂದನೇ ಬರುವಂಥ ಒಂದೇ ವಿಷಯಾಧಾರಿತವಾಗಿ ಬರುವಂಥ ಪುಸ್ತಕದಿಂದನೇ ಬರುವಂಥ ಕ್ವಶನ್ಸ್ ಬರ್ತದೆ ಹೊರತು ಯಾವುದೇ ಕೊಡೋದಿಲ್ಲ. ಕಾಂಪಿಟೇಟಿವಿಗೆ ಪರ್ಟಿಕ್ಯುಲರ್ಲಿ ಬುಕ್ಸ್ ಅಂತ ಇರೋದಿಲ್ಲ. ಈಗ ಏನಾಗ್ತದೆ, ಸಿಲೆಬಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕರೆಯುವಂಥದ್ದಕ್ಕೆ ಕೋಆಪರೇಟಿವ್ ಸೆಕ್ಟರ್ನ ವಿಷಯಗಳು 60% ಇದ್ದರೆ 40% ಜನರಲ್ ನಾಲೆಜು ಮತ್ತು ಎಲ್ಲ ವಿಷಯಗಳು ಅದರಲ್ಲಿ ಇರ್ತದೆ. ಮಕ್ಕಳಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ 10ನೇ ಕ್ಲಾಸ್ ನಂತರ ಬೈಫರ್ಗೇಟ್ ಆಗ್ತದೆ ಎಜುಕೇಷನ್ ಸಿಸ್ಟಮ್. ಒಬ್ಬರು ಕಾಮರ್ಸ್ಗೆ ಹೋಗ್ತಾರೆ, ಆರ್ಟ್ಸ್ಗೆ ಹೋಗ್ತಾರೆ, ಸೈನ್ಸ್ಗೆ ಹೋಗ್ತಾರೆ. ಈಗ ಸೈನ್ಸ್ ಮತ್ತು ಕಾಮರ್ಸ್ನವರಿಗೆ ಸೋಷಲ್ ಕಂಟೆಂಟ್ 10ನೇ ಕ್ಲಾಸ್ ನಂತರ ಟಚ್ ಇರೋದಿಲ್ಲ. ನೀವು ಸೈನ್ಸ್ನವರಿಗೆ ಕೂಡ ಅದೇ ಇರುವಂಥದ್ದು. ಆರ್ಟ್ಸ್ನವರಿಗೆ ಏನಾಗ್ತದೆ, ಅವರು ಗಣಿತ ಟಫು ಅಂಥದ್ದು ಕಾರಣಕ್ಕೋಸ್ಕರ ಈಗ ಆರ್ಟ್ಸನ್ನು ತಗೊಳ್ತಾರೆ. ಅದರಿಂದಾಗಿ ಅವರಿಗೆ ರೀಸನಿಂಗ್, ಆ್ಯಪ್ಟಿಟ್ಯೂಡ್ ಅಥವಾ ಮ್ಯಾಥ್ಸ್ ಬೇಸ್ಡ್ ಟಫ್ ಆಗ್ತದೆ. ಆಗ ನಾವು ಕಾಂಪಿಟೇಟಿವ್ ಅಂತ ಬಂದಾಗ ಈ 3 ವಿಷಯಗಳನ್ನು ಮತ್ತೆ ಜೋಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ತರಬೇತಿ ಕೊಡುವಂಥದ್ದು, ನನ್ನಲ್ಲಿ ಈಗ ಬರ್ತಾರೆ, ನಾನು IAS ಮಾಡಬೇಕು ಸರ್ ಅಂತೇಳಿ. ನಾವೆಂತ ಮಾಡ್ತೇವೆ ಅಂದರೆ 6 ತಿಂಗಳು ಬೇಸಿಕ್ ಫೌಂಡೇಶನ್ ಕೋರ್ಸನ್ನು ದಾಟಿ ಹೋಗಬೇಕು. ಅವನಿಗೆ ಹೇಳ್ತೀನಿ ನಾನು, ನೋಡು ನೀನು MBA ಓದ್ತಾ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಓದ್ತಾ ಇರ್ಬೋದು, ನೀನು ನನಗೆ ಪ್ರೈಮರಿ ಸ್ಟೂಡೆಂಟ್ ಅಷ್ಟೇ. ಯಾಕೆಂತ ಹೇಳಿದರೆ ಈ 3 ವಿಷಯಗಳನ್ನು ಅಧ್ಯಯನ ಅವರು ಮಾಡಬೇಕಾಗ್ತದೆ. ಅದೆಲ್ಲ ಚಾಲೆಂಜಿಂಗ್. ಅದರಿಂದ ಈ ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಮತ್ತು ಕಾಂಪಿಟೇಟಿವ್ಗೆ ಸಂಬಂಧಪಟ್ಟ 2 ವಿಷಯಗಳು ಬೇರೆ ಬೇರೆ ಹೇಗೆ ವಿಭಿನ್ನ ಅನ್ನೋದು ಅರ್ಥ ಆದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸುಲಭ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು ಮುಂದಿನ ದಿನಗಳಲ್ಲಿ ಸರ್ಕಾರಿ ಹುದ್ದೆಗೆ ಪಡ್ಕೊಳ್ಬಹುದು ಅಂತ ಹೇಳೋದು ನೀವು? ಖಂಡಿತ ಅದೊಂದು ಕ್ರಾಂತಿ ಆಗಬೇಕು. ಏನಂತ ಹೇಳಿದರೆ, ಈಗ ನೋಡಿ, ನಾನು ನನ್ನ ಒಂದು ಅವಸ್ಥೆ ಕೇಳಿ, 2020ರಲ್ಲಿ ನಾವು ಕಾಂಪಿಟೇಟಿವ್ ಟ್ರೈನಿಂಗನ್ನು ವಿದ್ಯಾಮತ ಅಕಾಡೆಮಿ, ನಮ್ಮದು ಮೂಲ ಮಾತೃ ಸಂಸ್ಥೆ ಇದ್ದಂಥ ವಿದ್ಯಾಮತ ಫೌಂಡೇಶನ್, ಅದರ ಕೈ ಕೆಳಗಡೆ ನಾವು ವಿದ್ಯಾಮತ ಅಕಾಡೆಮಿಯನ್ನು ಮಾಡಿದ್ವಿ. ಅಕಾಡೆಮಿ ಮೀನ್ಸ್ ಅದು ಕಾಂಪಿಟೇಟಿವ್ ಟ್ರೈನಿಂಗ್ ಇರುವಂಥ ಒಂದು ಅಕಾಡೆಮಿಯಾಗಿ ಅದನ್ನು ಪರಿವರ್ತನೆ ಮಾಡಿದ್ವಿ. ಸ್ಟಾರ್ಟ್ ಮಾಡುವಾಗ ನನಗೆ 95% ಕೂಡ ನನ್ನ ಇಲ್ಲಿನ ಸುತ್ತಮುತ್ತದ ವಲಯದವರು ಹೇಳಿದ್ದು ಏನಂತ ಹೇಳಿದರೆ, ನಿನಗೆ ಹುಚ್ಚ ಮರ, ಇಲ್ಲಿ ಆಗ್ತದದು. ನಾನು ಕೇವಲ 7 ಮಕ್ಕಳಿಂದ ಶುರು ಮಾಡಿದಂಥದ್ದು. ಎಷ್ಟು ಪರಿಸ್ಥಿತಿ ಇರ್ಬೋದು ಲೆಕ್ಕ ಹಾಕಿ. ನಿಮ್ಮ ಆರಂಭದ ಅಂದರೆ 2017ರಲ್ಲಿ ಆರಂಭಿಸಿದ್ರಿ ವಿದ್ಯಾಮತ ಅಕಾಡೆಮಿ? 2018ರಲ್ಲಿ ಆಫೀಸ್ ಓಪನ್ ಮಾಡಿದ್ವಿ, ಅಕಾಡೆಮಿ ಓಪನ್ ಮಾಡಿದ್ವಿ 2020ರಲ್ಲಿ ಮಾಡಿ. ಸರಿ, ಆರಂಭ ದಿನಗಳಲ್ಲಿ ಇಲ್ಲಿ ಮಾಡ್ತಿದ್ದ ಚಟುವಟಿಕೆಗಳು ಮತ್ತು ಕೋರ್ಸ್ಗಳು ಯಾವುದೆಲ್ಲ? ಅದಕ್ಕಿಂತ ಮುಂಚೆ ನಾನೊಂದು ಪಾಯಿಂಟ್ ಹೇಳ್ತೀನಿ. 2020ರಲ್ಲಿ ಶುರು ಮಾಡಿ ಕೇವಲ 3-4 ತಿಂಗಳಲ್ಲಿ ಕೊರೋನಾ ಬಂತು. ಪರಿಸ್ಥಿತಿ ಲೆಕ್ಕ ಹೇಗಿರ್ಬೋದು, ಯಾವುದೂ ಇಲ್ಲಿ ಜಾಗೃತಿ ಇಲ್ಲವೋ ಅದನ್ನು ಕೈ ಹಾಕಿ ಶುರು ಮಾಡಿದೆ. ನಾನು ನನ್ನ ಇಡೀ ಬೆಂಗಳೂರಿನ ಉದ್ಯಮವನ್ನು ಬಿಟ್ಟು ನಾನು ಇದನ್ನು ಶುರು ಮಾಡಿದ್ದೆ. ನನ್ನ ಮಿಸ್ಸೆಸ್ಸು ಕೇರಳ ಅನುದಾನಿತ ಶಾಲೆಯಲ್ಲಿ ಅವಳಿಗೆ ಫೈನಲ್ ಆಗಿತ್ತು, ಅಂದರೆ ಅಪಾಯಿಂಟ್ ಲೆಟ್ರ್ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಫೈನಲ್ ಜಾಬಿಗೆ ಸೇರಿರಲಿಲ್ಲ, ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಅವರು ಸೇರ್ಲಿಕ್ಕಿತ್ತು. ಅದನ್ನು ಅವರು ತ್ಯಜಿಸಿದರು. ನಾನು ನನ್ನ ಇಡೀ ಉದ್ಯಮವನ್ನು ಬಿಟ್ಟು, ನಮಗೆ ಇದೊಂದು ತುಂಬ ಚಾಲೆಂಜಿಂಗ್ ಕಾನ್ಸೆಪ್ಟ್ ಆಗಿದ್ದರಿಂದ ಇಲ್ಲಿ ಮಾಡಲೇಬೇಕು ಅಂತ ಅನಿಸ್ತು. ನಾನು ಸ್ಟಾರ್ಟ್ ಮಾಡಿ 3 ತಿಂಗಳಲ್ಲಿ ಕೊರೋನಾ ಬಂದಾಗ ಪರಿಸ್ಥಿತಿ ಹೇಗಿರ್ಬೇಕು ಲೆಕ್ಕ ಹಾಕಿ. ಆದರೂ ಕೂಡ ನಮ್ಮ ಸ್ಟಾರ್ಟಿಂಗ್ ಚಟುವಟಿಕೆ ಹೇಗೆ ಮಾಡಬೇಕು ಅಂತೇಳಿ ನಮಗೆ ಭಯ ಇತ್ತು. ಆ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ನೆನಪಿಸ್ಕೊಳ್ಬೇಕಾದ್ದು ಅರವಿಂದ್ ಚೊಕ್ಕಾಡಿ ಅವರು ಮತ್ತು ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಬಿರಾದರ್ ಸರ್. ಈಗ ದೊಡ್ಡ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಅಕಾಡೆಮಿ ಅದು, ಚಾಣಕ್ಯ ಕೆರಿಯರ್ ಅಕಾಡೆಮಿ. ಸೊ ಇಂಥವರ ಮಾರ್ಗದರ್ಶನ ಎಲ್ಲ ತಗೊಂಡು ಒಂದಷ್ಟು ಸಪೋರ್ಟ್ ಎಲ್ಲ ನಮ್ಮ ಟ್ರಸ್ಟ್ನ ಮೆಂಬರ್ಸ್ ಇವ್ರದ್ದೆಲ್ಲ ಸಪೋರ್ಟ್ ತೊಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಆನ್ಲೈನ್ ಕ್ಲಾಸ್ ಇದ್ದು ಒಂದು ಕಲ್ಪನೆ ಕೂಡ ಇರಲಿಲ್ಲ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಕೊರೋನಾದಿಂದಾಗಿ ನಮಗೆ ಅನಿವಾರ್ಯತೆ ಇತ್ತು. ಮತ್ತೊಂದು ಜಾಗೃತಿ ಮೂಡಿಸುವ ಒಂದು ವಿಷಯದಲ್ಲಿ ನಾನೊಂದು ಹೇಳಲೇಬೇಕು. ಕೊರೋನಾ ಟೈಮ್ನಲ್ಲಿ ಮನೆಯಲ್ಲಿ ಒಂದು 2 ಸಿಸ್ಟಮನ್ನು ತೊಗೊಂಡೋಗಿ ಹಾಕಿ ಒಂದು 700 ವಿದ್ಯಾರ್ಥಿಗಳಿಗೆ ನಾವು 1.5 ವರ್ಷದಲ್ಲಿ ನಾವು ಮನೆಯಲ್ಲಿ ಉಚಿತವಾಗಿ ಅರ್ಜಿಯನ್ನು ಹಾಕಿಕೊಟ್ವಿ. ಆ ಮೂಲಕ ಜಾಗೃತಿ ಕೂಡ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ನಂತರ ಫಸ್ಟು ನಾವು ಕೊರೋನಾ ಟೈಮ್ನಲ್ಲೇ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಅರಣ್ಯ ಇಲಾಖೆದ್ದು ಕೆಲವೊಂದು ವೇಕೆನ್ಸಿ ಬಂದಿತ್ತು. ತುಂಬ ಚಾಲೆಂಜಿಂಗ್ ಆಗಿ ನಾವು ಗ್ರೌಂಡ್ ತರಬೇತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ನೀವು 7 ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದು ಯಾವುದು ವಿದ್ಯಾಮತ ಅಕಾಡೆಮಿ? ಈಗ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಈಗ ಅವರೇಜ್ ಆನ್ಲೈನ್ ಆಫ್ಲೈನ್ ಅಂದರೆ ನಮ್ಮ ಒಂದು ಸಂಸ್ಥೆಯ ಸ್ಪೆಷಾಲಿಟಿ ಏನಂದರೆ 6 ವರ್ಷದ ಮಗುವಿನಿಂದ 50 ವರ್ಷ ತನಕದವರಿಗೆ ವಿವಿಧ ರೀತಿಯಾದ ತರಬೇತಿಗಳು.
6 ವರ್ಷದಿಂದ 15 ವರ್ಷ ತನಕದ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಬಕಾಸ್, ವೇದಿಕ್ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥ ತರಬೇತಿಗಳಿದೆ. ನಂತರ 5ನೇ ಕ್ಲಾಸ್ನ ಮತ್ತು 8ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, ಆದರ್ಶದಂಥ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ಇದೆ. PUC ಮಕ್ಕಳಿಗೆ NDA ರೀತಿಯಾದಂಥ ತರಬೇತಿಗಳಿದೆ. ಮತ್ತು ನಂತರ ಡಿಗ್ರಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಮಾಡಿಕೊಂಡು ಮಾಡುವವರಿಗೆ ಆನ್ಲೈನ್, ಮತ್ತು ಡಿಗ್ರಿ ಈಗ ಪ್ರೆಸೆಂಟ್ ಮುಗಿಸಿರುವಂಥವ್ರು, ಡಿಗ್ರಿ ಅಂತಲ್ಲ, ಯಾವುದೇ PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರುವಂಥ ವಿದ್ಯಾರ್ಥಿಗಳು ನೇರ ತರಗತಿಗೆ ಬರ್ತೀನಿ ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಎರಡೂ ಇದೆ. ಸೊ ಈಗ ನಮ್ಮಲ್ಲಿ ಒಟ್ಟು ಹೇಳ್ಬೋದಾದರೆ ಅದು ರೊಟೀನ್ ಆಗ್ತಾ ಇರ್ತದೆ. ನಿಮಗೆ ಅದು ಬ್ಯಾಚ್ ಹೇಗಿರ್ತದೆ ಅಂದರೆ ಈಗ 2 ತಿಂಗಳು ಬ್ಯಾಚ್ ಕೂಡ ಇದೆ. ಈಗ ನೋಡಿ DCC ಬ್ಯಾಂಕಿದು ಎಕ್ಸಾಮ್ ಇದೆ 9ನೇ ತಾರೀಕು, ಅದಕ್ಕೆ ಕೇವಲ 2 ತಿಂಗಳಿದ್ದು. ಮತ್ತು ಶಾರ್ಟ್ ಲಾಂಗ್ ಡಿಸ್ಟೆನ್ಸಲ್ಲಿ 6 ತಿಂಗಳದ್ದು ಕೋರ್ಸ್ ಕೂಡ ಇದೆ. ಕೆಲವರು 6 ತಿಂಗಳು ಆದರೂ ಕೂಡ ಮತ್ತೆ 6 ತಿಂಗಳು ತೊಗೊಳ್ಳೋರು ಕೂಡ ಇದ್ದಾರೆ. ಎವರೇಜಾಗಿ ಒಂದು 300 ಮಕ್ಕಳು ವಿದ್ಯಾರ್ಥಿಗಳು ವಿವಿಧ ಹಂತದಲ್ಲಿ, ಅದರಲ್ಲಿ ಉಚಿತ ತರಬೇತಿ ಕೂಡ ಇದೆ. ನಮ್ಮಲ್ಲಿ ಆರ್ಮಿಗೆ ನಾವು ಪ್ರತಿ ವರ್ಷ 50 ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಮಗೆ ದೊಡ್ಡ ಸಪೋರ್ಟಾಗಿ ನಿಂತದ್ದು ದ್ವಾರಕಾ ಕನ್ಸ್ಟ್ರಕ್ಷನ್ಸ್. ನನ್ನ ಅದರ ನಿರ್ದೇಶಕರಾದಂಥ ಗೋಪಾಲಕೃಷ್ಣ ಭಟ್ರು ನನ್ನ ಸಹಪಾಠಿ. ಅದರಿಂದ ಅವರು ಕಳೆದ ವರ್ಷ ಅದರ ಅರ್ಧ ಭಾಗ ಇದರನ್ನು ಜವಾಬ್ದಾರಿಯನ್ನು ಅವರು ತಗೊಂಡು ಮಾಡಿದರು. ಸೊ ಅಂಥ ಸಪೋರ್ಟ್ ಕೂಡ ಸಿಕ್ಕಿದ್ರಿಂದಾಗಿ ಈಗ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ಆರ್ಮ್ಡ್ ಫೋರ್ಸಸ್ಗೆ ತರಬೇತಿ ಕೊಡ್ತಿರುವ ಕರಾವಳಿ ಜಿಲ್ಲೆ ಏಕೈಕ ಸಂಸ್ಥೆ ನಿಮ್ಮದು. ಅದರಲ್ಲೂ ಅಗ್ನಿಪಥ್, ಇದಕ್ಕೆ ನೀವು ಭಾರಿ ಫೇಮಸ್ ಆಗಿದ್ದೀರಿ. ಇದು ಯಾಕೆ ಆರ್ಮ್ಡ್ ಫೋರ್ಸಸ್ ಇದನ್ನು ತರಬೇತಿ ಕೊಡುವ ಅಂದರೆ ನಿಮ್ಗೆ ಯಾಕೆ ಅನಿಸ್ತು? ಅಂದರೆ ಒಂದು 2-3 ಅಂಶಗಳನ್ನು ನಾನು ಹೇಳಬೇಕಾಗ್ತದೆ. ಒಂದು, ಈಗ ಆರ್ಮ್ಡ್ ಫೋರ್ಸಸ್ಗೆ ಹೋಗುವವರಿಗೆ ಅವನು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಹೋಗ್ತಾನೆ ಅಂತ ಹೇಳಿದರೆ ಏಜ್ ಬಾರ್ ಆಗ್ತದೆ. ಈಗ 17ರಿಂದ 23 ಅಗ್ನಿಪಥಿಗೆ ಇರುವಂಥದ್ದು. ಒಂದನೇ ಅಂಶ ಏನಂತ ಹೇಳಿದರೆ ದಾರಿ ತಪ್ಪುವಂಥ ಏಜ್ ಅದು ತುಂಬ ಡೇಂಜರ್ ಏಜ್ ಅದು. ಆಗ ಅವನು ಸೈನ್ಯಕ್ಕೆ ಹೋದರೆ ಒಂದು ಒಳ್ಳೆಯ ಒಂದು ಸುಸ್ಥಿರ ಬದುಕನ್ನು ಅವನು ಕಟ್ಟಿಕೊಳ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಅವರ ಫ್ಯಾಮಿಲಿಗೆ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ. ಮತ್ತು ಎರಡನೇದಾಗಿ ಹೇಳಬೇಕಂತ ಹೇಳಿದರೆ ಈಗ ಫಿನಾನ್ಷಿಯಲ್, ಈಗ ಮಧ್ಯಮ ವರ್ಗ ಅಥವಾ ತುಂಬ ಬಡ ವರ್ಗದ ವಿದ್ಯಾರ್ಥಿಗಳೇನಾದರೂ ಹೋದರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ 4 ವರ್ಷದಲ್ಲಿ ಈಗ 50% ಕಂಟಿನ್ಯೂ ಮಾಡ್ತಾರೆ, 50% ರಿಟರ್ನ್ ಬರ್ತಾನೆ ಅಂದರೂ ಕೂಡ ಅವನಿಗೆ ಸುಮಾರು ಒಂದು 20 ಲಕ್ಷ ತನಕ ಅವನಿಗೆ ಅಮೌಂಟ್ ಸಿಗ್ತದೆ. ಅವನಿಗೆ ಫಾರ್ ಎಕ್ಸಾಂಪಲ್ ಮನೆಯ ಸಮಸ್ಯೆಗಳನ್ನು ಅವನು ದೂರ ಮಾಡ್ಕೊಳ್ಬೋದು. ಮತ್ತು ಈಗ ಪ್ರೆಸೆಂಟ್ ಭಾರತ ಸರ್ಕಾರ ಏನು ತಂದಿರತಕ್ಕಂಥ ನಿಯಮ ಏನಂತ ಹೇಳಿದರೆ 7 ಕೇಂದ್ರ ಸರ್ಕಾರದ 7 ಸಶಸ್ತ್ರ ಪಡೆಗಳಲ್ಲಿ ಅವರಿಗೆ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಈಗ 4 ವರ್ಷ ಆದಮೇಲೆ ಮತ್ತೆ ಅವರು ಮತ್ತೆ ಟ್ರೈ ಮಾಡ್ಬೋದು. ಈಗ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಒಬ್ಬರು ಎಕ್ಸ್ ಆರ್ಮಿ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆದರು. ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ನಿತಿನ್ ಅಂತ ಇದ್ದಾರೆ, ನನ್ನ ಸ್ಟೂಡೆಂಟ್. ಸೊ ನೋಡಿ, ಅವರಿಗೆ ಈ ರೀತಿಯಾದಂಥ ಆಪರ್ಚುನಿಟಿಗಳು ಸಿಗ್ತದೆ. ಇವರಿಗೆ ಚಿಕ್ಕ ಏಜ್ ಆಗಿರೋದ್ರಿಂದ ಫಾರ್ ಎಕ್ಸಾಂಪಲ್ 7 ಸಶಸ್ತ್ರ ಪಡೆಗಳನ್ನು ಹೊರತುಪಡಿಸಿ ಕೂಡ ಅಡ್ಮಿನಿಸ್ಟ್ರೇಷನ್ ಜಾಬಿಗೆ ಕೂಡ ಅವ್ರು ಟ್ರೈ ಮಾಡ್ಬೋದು. ಆ ನಿಟ್ಟಿನಲ್ಲಿ ಆ ಏಜನ್ನು ಮೇಯ್ನಾಗಿ ನನಗೆ ಕಂಡದ್ದು ಆ ಏಜ್ ಮತ್ತು ಆ ಯೋಜನೆ ಗಮನದಲ್ಲಿ ಇಟ್ಕೊಂಡು, ಮತ್ತು ಅವನೊಂದು ಎಷ್ಟು ಜನ ಹೋಗ್ತಾರೆ ಅಷ್ಟು ಜನ ನಮ್ಮ ಭಾರತ ದೇಶದ ಒಂದು ವೀರ ಸೈನಿಕರಾಗಿ ಒಂದು ದೊಡ್ಡ ಆಸ್ತಿಯಾಗಿರ್ತಾನೆ ಅನ್ನೋ ನಿಟ್ಟಿನಲ್ಲಿ ಸಮಾಜ ಒಂದು ಒಳ್ಳೆ ರೀತಿಯಾದಂಥ ದಾರಿಯತ್ತ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಅದನ್ನು ಚೂಸ್ ಮಾಡ್ತೀನಿ. ಇದನ್ನು ಯಾವ ಆರಂಭಿಸಿದ್ದು ನೀವು? ಆರ್ಮ್ಡ್ ಫೋರ್ಸಸ್ ಟ್ರೈನಿಂಗ್ಸ್ ಆರ್ಮ್ಡ್ ಫೋರ್ಸಸ್ ಟ್ರೈ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು 21-22. ಈಗ ಎಷ್ಟು ಮಂದಿ ಇಷ್ಟವರೆಗೆ ಟೋಟಲ್ ನಮ್ಮಲ್ಲಿ ಎಲ್ಲ ಸಶಸ್ತ್ರ ಪಡೆಗಳನ್ನು ಲೆಕ್ಕ ಹಾಕಿದರೆ 26 ಜನ ನಮ್ಮಲ್ಲಿ ಸಶಸ್ತ್ರ ಪಡೆಗಳಿಗೆ ನೇಮಕ ಆಗಿದ್ದಾರೆ. ಅದರಲ್ಲಿ ಅಗ್ನಿಪಥ್ ಮಾತ್ರ ಇರುವಂಥದ್ದಲ್ಲ, ಅಗ್ನಿಪಥ್ ಇದ್ದಾರೆ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಹೋಗಿದ್ದಾರೆ, ಅಥವಾ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ತುಂಬ ಹುದ್ದೆಗಳು ಇರ್ತದೆ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಅಥವಾ ಪೋಷಕರಿಗೆ ಏನು ತಪ್ಪು ಮಾಹಿತಿ ಇದೆ ಅಂತ ಹೇಳಿದರೆ ಅದರಲ್ಲಿ ಇರುವಂಥ ಕೋರ್ಗಳು ಗೊತ್ತಿಲ್ಲ. ಈಗ ನೋಡಿ, ಮೆಡಿಕಲ್ ಕೋರ್ ಇದೆ, ಎಷ್ಟೋ ಜನ ಪ್ಯಾರಾಮೆಡಿಕಲ್ ನರ್ಸಿಂಗ್ ಮಾಡಿದಂಥ ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ, ತುಂಬ ಕಮ್ಮಿ ಸಂಬಳಕ್ಕೆ ದುಡಿತಾರೆ. ಅಂಥವರಿಗೆ ನಿಮಗೆ ಮೆಡಿಕಲ್ ಕೋರಲ್ಲಿ ಅವರು ಟ್ರೈ ಮಾಡೋದು, ಫಿಸಿಕಲ್ ಫಿಟ್ನೆಸ್ ಇದ್ದರೆ ಮೆಡಿಕಲ್ ಕೋರು ಟ್ರೈ ಮಾಡ್ಬೋದು, ಡ್ರೈವರ್ ಹುದ್ದೆಗಳಿರ್ತದೆ, ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು ಅದರಲ್ಲಿ ಇದೆ, ಅದಕ್ಕೆ ಟ್ರೈ ಮಾಡ್ಬೋದು. ಮತ್ತು ಸಶಸ್ತ್ರ ಪಡೆಗಳು ಅಂತ ಹೇಳಿದರೆ ಆರ್ಮಿ ಮಾತ್ರ ಅನ್ನುವಂಥದ್ದು ಒಂದು ಇದಿದೆ, ಅದು ಮಿಲಿಟ್ರಿಗೆ ಹೋಗೋದು ಅಂತ. ಮಿಲಿಟ್ರಿಯಲ್ಲಿ ಕೂಡ ಅರೆ ಮಿಲಿಟ್ರಿ, ಅರೆ ಸೇನಾ ಪಡೆಗಳಿದೆ,
ಅಥವಾ ಇವತ್ತು ಪೊಲೀಸ್ ಇಲಾಖೆಯನ್ನು ಕೂಡ ನಾವು ಸಶಸ್ತ್ರ ಪಡೆಗಳು ಅಂತೇಳಿ ಹೇಳಿ ಕನ್ಸಿಡರ್ ಮಾಡ್ಬೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಇದ್ದಾರೆ, ಮತ್ತು ನಿಮಗೆ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ CRPF, KSRP, ಮತ್ತು ಮಿಲಿಟ್ರಿಯಲ್ಲಿ ಕೂಡ ಮಿಲಿಟ್ರಿ ಪೊಲೀಸ್ ಅನ್ನುವಂಥ ವಿಂಗ್ ಇದೆ. ತುಂಬ ಅಪರ್ಚುನಿಟೀಸ್ ಇದೆ. ಒಂದು ಆರ್ಮಡ್ ಫೋರ್ಸಸ್ ಅಂತ ತಗೊಂಡ್ರೆ ಮಿನಿಮಮ್ ನೀವು 40ರಿಂದ 50 ಅಪರ್ಚುನಿಟೀಸ್ ಒಬ್ಬ ವಿದ್ಯಾರ್ಥಿಗೆ ಸಿಗ್ತದೆ ಆ ಏಜ್ ಲಿಮಿಟಲ್ಲಿ. ತುಂಬ ಶಿಕ್ಷಣ ಸಂಸ್ಥೆಗಳು ಅಂದರೆ ಅಕಾಡೆಮಿ, ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಕೇಂದ್ರಗಳಿವೆ. ಅದರಲ್ಲಿ ವಿದ್ಯಾಮಾತವನ್ನೇ ಯಾಕೆ ಆಯ್ಕೆ ಮಾಡಬೇಕಂದ್ರೆ ತುಂಬ ಆಯ್ಕೆಗಳಿವೆ, ತುಂಬ ಅಡ್ವರ್ಟೈಸ್ಮೆಂಟ್ಗಳು ನಾವು ನೋಡ್ಬೋದು. ಅಂದರೆ ಒಂಥರ ಗೊಂದಲಕ್ಕೆ ಒಳಗಾಗ್ತಾನೆ, ನಾನು ಯಾವುದಕ್ಕೆ ಸೇರಬೇಕಂತ. ಹಾಗೆ ವಿದ್ಯಾಮಾತಕ್ಕೆ ಯಾಕೆ ಸೇರಬೇಕಂತ ಹೇಳ್ತೀವಿ. ಈಗ ನೋಡಿ, ನೀವು ಯಾವುದೇ ಒಂದು ಕೋಚಿಂಗ್ ಅಂತ ತಗೊಂಡ್ರೆ, ಕಾಂಪಿಟೇಟಿವ್ ಕೋಚಿಂಗ್ ಅಂತಲೇ ತಗೊಳ್ಳಿ, ಒಬ್ಬ ಬ್ಯಾಂಕಿಂಗ್ ಕೋಚಿಂಗ್ ಅಂತ ಸೇರಿಕೊಂಡ್ರೆ ಅಲ್ಲಿಗೆ ಬೇಕಾದಂಥ ಶುಲ್ಕವನ್ನು ಅವರು ತಗೊಂಡು ಬ್ಯಾಂಕಿಂಗ್ ಕೋಚಿಂಗನ್ನು ಕೊಡ್ತಾರೆ. ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ಯಾವುದೇ ಬರುವಂಥ ವಿದ್ಯಾರ್ಥಿಗೆ 3 ರೀತಿಯಾದಂಥ ವಿಷಯಗಳನ್ನು ನಾವು ಕೌನ್ಸಿಲಿಂಗ್ನಲ್ಲಿ, ಕಂಪಲ್ಸರಿ ಕೌನ್ಸಿಲಿಂಗ್ ನಾನೇ ಮಾಡುವಂಥ ಪ್ರತಿ ವಿದ್ಯಾರ್ಥಿಗೆ 3 ಆಪ್ಷನನ್ನು ನಾವು ಇಟ್ಟಿರ್ತೇವೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಹೇಗಿರ್ತದೆ ಅಂತ ಹೇಳಿದರೆ ಮಲ್ಟಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ BCom ಆಗಿದ್ದಾನೆ, ಅವನು ಬ್ಯಾಂಕಿಂಗ್ ಬರಿಬೇಕು ಅಂತ ನಾವು ಹೇಳೋದಿಲ್ಲ. ಬ್ಯಾಂಕಿಂಗ್ ಬರಿಬೋದು, FDSDA ಬರಿಬೋದು, PDO ಬರಿಬೋದು, ಅಪ್ ಟು IAS ತನಕ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ IAS UPSCಗೆ ಅಂದರೆ UPSCಗೆ ಕಾಲ್ಫರ್ ಆದಾಗ ಅಲ್ಲಿ ಕೇಳುವಂಥದ್ದು ಪದವಿ ಆಗಿದೆಯಾ ಅಂತ. ನೀನು BCom ಮಾಡಿದೆಯಾ, BA ಮಾಡಿದೆಯಾ, ಇಂಜಿನಿಯರಿಂಗ್ ಮಾಡಿ, ಅದೆಲ್ಲ ಅನ್ವಾಂಟೆಡ್ ವಿಷಯಗಳು. ಪದವಿ ಆಗಿದೆಯಾ ಅಂತ ಬರ್ತದೆ. ಅಂದರೆ ಆಪ್ಷನ್ಸ್ ಅವರವರ 10ನೇ ಕ್ಲಾಸಿನ ಇಂದ ಹಿಡಿದು ಅವರಿಗೆ ಪದವಿ, ಪೋಸ್ಟ್ ಗ್ರ್ಯಾಜುಯೇಷನ್ ತನಕ. ಪೋಸ್ಟ್ ಗ್ರ್ಯಾಜುಯೇಷನ್ ತುಂಬ ಕನ್ಸಿಡರ್ ಆಗೋದಿಲ್ಲ, ಪದವಿ ಮೇಯ್ನ್ ಆಗಿ ಆಗುವಂಥದ್ದು ಡಿಗ್ರಿ. ಸೊ 10th ಡಿಗ್ರಿ ತನಕ ಆಪ್ಷನ್ಸ್ ತುಂಬ ಇದೆ. ಹಾಗೆ ನಾವು ಟ್ರೈನಿಂಗ್ ಕೊಡೋದು ಕೂಡ ಆಪ್ಷನಲ್ಲಿ ಕೊಡ್ತೇವೆ. ನೀನೊಂದು 10-15 ಎಕ್ಸಾಮ್ಸ್ಗೆ ನೀನು ಪ್ರಿಪೇರ್ ಮಾಡಬೇಕು, ಒಂದು 2 ವರ್ಷ ನೀನು ಅದರ ಹಿಂದೆ ಬೀಳಬೇಕು ಅನ್ನುವಂಥ ನಿಟ್ಟಿನಲ್ಲಿ. 2ನೇ ಆಪ್ಷನ್ ಇದೆ. ಈಗ ಫಾರ್ ಎಕ್ಸಾಂಪಲು ಮಕ್ಕಳು ಕಾಲೇಜಿಗೆ ಹೋಗುವಾಗ ಕಂಪ್ಯೂಟರ್ ಕಲಿಬೇಕು ಅಂತೇಳಿ ಹೋಗ್ತಾರೆ. ಸಾಮಾನ್ಯ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಸ್ಕಿಲ್ಲಾಗಿ ಕಲಿಸೋದಿಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಕಲಿಸಲ್ಲ. ಎಂತ ಮಾಡ್ತಾರೆ ಅಂದರೆ ಯಾವುದೋ ಒಂದು ಸಾಫ್ಟ್ವೇರಲ್ಲಿ ಟ್ಯಾಲಿ ಅದು ಇದು ಅಂತೇಳಿ ಮಾಡ್ತಾರೆ. ಅದು ನಿಮಗೆ ಸರ್ಟಿಫಿಕೇಟ್ ಮಾತ್ರ ಇರ್ತದೆ. ನಾಳೆ ನೀವು ಇಂಟರ್ವ್ಯೂ ಹೋಗೋ ಟ್ಯಾಲಿ ಆಗಿದೆ ಕೇಳಿದರೆ ಮೆಜಾರಿಟಿ ಮಕ್ಕಳು ಆಗಿದೆ, ಟ್ಯಾಲಿ ಗೊತ್ತುಂಟಾ, ಗೊತ್ತಿಲ್ಲ. ಸೊ ನಾವು 2ನೇ ವಿಷಯವನ್ನೇ ನೋಡ್ತೇವೆ. ಏನು ಮಾಡೋದು ಅಂತ ಹೇಳಿದರೆ, ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲಿ ಟ್ಯಾಲಿ ಗೊತ್ತುಂಟ ಅಂತ ಹೇಳಿದರೆ 100% ಗೊತ್ತುಂಟು. ಅಂದರೆ ಅವರಿಗೆ ವರ್ಕ್ ಮಾಡಲಿಕ್ಕೆ ಕಲಿಸುವಂಥ ಒಂದು ವ್ಯವಸ್ಥೆ. 3ನೇ ಆಪ್ಷನ್ ಒಂದುಂಟು. ಏನಂತ ಹೇಳಿದರೆ, ಅವನು ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಉದ್ಯೋಗ ಎರಡಕ್ಕೂ ಎಟ್ ಎ ಟೈಮ್ ಪ್ರಿಪೇರ್ ಆಗ್ಬೋದು. ನಾನು ಹೇಳುವಂಥದ್ದು ಏನು ಗೊತ್ತಾ, ಫಸ್ಟ್ ಬೇಸಿಕ್ ಫೌಂಡೇಶನ್ ಕೋರ್ಸ್ ನಮ್ಮಲ್ಲಿ 6 ತಿಂಗಳು, ಟೈಮ್ ವೇಸ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ಈಗ ನಮ್ಮಲ್ಲಿ ಕಾಂಪಿಟೇಟಿವ್ ಬಂದ ಮಕ್ಕಳಿಗೆ ನಾವು ಕೇಳ್ತೇವೆ, ನಿಂದು ಕಂಪ್ಯೂಟರ್ ಆಗಿದೆಯಾ, ಚೆಕ್ ಮಾಡ್ತೇವೆ. ಆಗಲಿಲ್ಲ ಅಥವಾ ಒಂದು ಸರಿ ಇಲ್ಲ ಅಂತ ಹೇಳಿದರೆ ಕಂಪ್ಯೂಟ್ರ್ ಉಚಿತವಾಗಿ ನಮ್ಮಲ್ಲಿ ತರಬೇತಿ ಕೊಡುವಂಥ ವ್ಯವಸ್ಥೆ ಇದೆ. ಸ್ಪೋಕನ್ ಇಂಗ್ಲೀಷ್ ಉಚಿತವಾಗಿ ಕೊಡ್ತೇವೆ. ಮತ್ತು ಆರ್ಮಡ್ ಫೋರ್ಸಸ್ಸಿಗೆ ಅವರಿಗೆ ಉಚಿತ ತರಬೇತಿ, ಗ್ರೌಂಡ್ ತರಬೇತಿ, ಫಿಸಿಕಲ್ ಫಿಟ್ನೆಸ್ಸಿಗೆ ಗ್ರೌಂಡ್ ತರಬೇತಿ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ನೀವು ಕೇಳ್ಬೋದು. ನೋಡಿ, 100 ಜನ ನನ್ನಲ್ಲಿ ಬರ್ತಾರೆ ತರಬೇತಿಗೆ, 100 ಜನಕ್ಕೂ ಸರ್ಕಾರಿ ಉದ್ಯೋಗ ಆಗ್ತದೆ ಅನ್ನುವಂಥದ್ದು ಅದು ಮೂರ್ಖತನ. ಹಾಗೆ ಎಷ್ಟು ಜನಕ್ಕೆ ಆಗ್ಬೋದು? ಒಂದು ಸ್ಟಾರ್ಟಿಂಗು ಒಂದು 20 ಜನಕ್ಕೆ ಆಗ್ಬೋದು, ಮತ್ತೆ ಒಂದು 30 ಜನಕ್ಕೆ ಆಗ್ಬೋದು. ಯಾವಾಗ ಅಂತ ಹೇಳಿದ್ರೆ ಒಂದು 2 ವರ್ಷ ಸತತ ಪ್ರಯತ್ನ ಮಾಡೋ ಮನಸ್ಸಿದ್ರೆ ಆಗ್ತದೆ. 50% ಜನ ನಾಳೆ ನನ್ನಲ್ಲಿ ಬಂದು 6 ತಿಂಗಳು ಕೋರ್ಸ್ ತೊಗೊಂಡು ಅಥವಾ ನನ್ನಲ್ಲಿ ಯಾವುದೋ ಒಂದು ಕೋರ್ಸನ್ನು ತೊಗೊಂಡು ಸೋಲ್ಬಾರ್ದು. ಅವರಿಗೆ ಸ್ಪೋಕನ್ ಇಂಗ್ಲೀಷು, ಕಂಪ್ಯೂಟ್ರು ಉಳಿದದನ್ನು ಕೊಟ್ಟಾಗ ಅವರು ನಿರಂತರ ಸರ್ಕಾರಿ ಉದ್ಯೋಗ ಪ್ರಯತ್ನ ಮಾಡುವಂಥ ಒಂದು ಗ್ಯಾಪಲ್ಲಿ ಬೇರೆ ಯಾವುದಾದ್ರೂ ಒಂದು ಉದ್ಯೋಗ ಮಾಡಲಿಕ್ಕೆ ಅವರಲ್ಲಿ ಕೌಶಲ್ಯತೆ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಅದನ್ನು ಮಾಡಿರುವಂಥದ್ದು. ಆದ್ದರಿಂದ ಈ ವ್ಯವಸ್ಥೆ ನಿಮಗೆ ಎಲ್ಲಿ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡಿದರೆ ಅದು ನಮಗೆ ಬರ್ಡನ್. ಯಾಕೆಂದರೆ ಯಾವುದು ಉಚಿತವಾಗಿ ಒಂದು ಸಿಗೋದಿಲ್ಲ, 1ನೇದಾಗಿ. 2ನೇದಾಗಿ ಏನಂತ ಹೇಳಿದರೆ, ನೀವು ಬೇರೆ ಬೇರೆ ರೀತಿಯಾದ ತರಬೇತಿಗಳನ್ನು ಒಂದೇ ಸೂರಿನಡಿಯಲ್ಲಿ ಒಂದು ವಿದ್ಯಾರ್ಥಿ ಕೊಡುವಂಥದ್ದು ಕಮರ್ಷಿಯಲ್ ಆಗಿ ನಮಗೆ ಲಾಸ್. ಯಾಕೆಂದರೆ ಅವನಿಗೆ ನೆಕ್ಸ್ಟ್ ಇನ್ನೊಂದು ತರಬೇತಿ ಬೇಕಂದರೆ ಅವನು ಮತ್ತೊಂದು ಸರಿ ಬರಬೇಕು ಅನ್ನೋಂಥದ್ದು ಮನೋಭಾವನೆ ಇರ್ತದೆ. ನಾವು ಪ್ಯೂರ್ಲಿ ಕಮರ್ಷಿಯಲ್ ಆಗಿ ನಡೆಸುವಂಥ ಸಂಸ್ಥೆ ಇರೋದ್ರಿಂದಾಗಿ ನಾವು ವಿದ್ಯಾರ್ಥಿಯ ಭವಿಷ್ಯವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಆ ಒಂದು ವಿಷಯವನ್ನು ರೂಪಿಸ್ತೇವೆ. ಯಾಕಂದರೆ ನನ್ನಲ್ಲಿ ಕಲಿತಂಥ ಎಷ್ಟೋ ವಿದ್ಯಾರ್ಥಿಗಳು, ಈಗ ನಾನು ಹೇಳಿದ್ನಲ್ಲ, ನನ್ನಲ್ಲಿ ಒಬ್ಬ PUC ಫೇಲ್ ಆದಂಥ ವಿದ್ಯಾರ್ಥಿ ಬಂದು ಕೂತ, ಅಥವಾ MBA ಮಾಡಿಬಿಟ್ಟು ಬಂದ ವಿದ್ಯಾರ್ಥಿ ಕೂತ ಅಂತೇಳಿ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಮನೆ ಹಾಕಿ ಕೂರಿಸುವಂಥ ವಿಷಯ ಇಲ್ಲ. ನಾನು ಅವ್ರಿಗೆ ಹೇಳ್ತೇನೆ, ಇಬ್ಬರಿಗೆ ಒಂದೇ ಮಾತು ಹೇಳೋದು, ನೀನು ನನಗೆ ಪ್ರೈಮರಿ ಸ್ಟೂಡೆಂಟ್ ಅಷ್ಟೇ ಹೇಳುವಂಥದ್ದು.
ಮುಖ್ಯವಾಗಿ ಏನಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ನಾನು ಗಮನಿಸುವಂಥದ್ದು ಈಗಿನ ವ್ಯವಸ್ಥೆಯಲ್ಲಿ ಅವರು ಓಪನ್ ಅಪ್ ಆಗೋದು ಕಮ್ಮಿ. ಅವರೇ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಅವರೇ ಗುಣಗುಣ ಅವರವರೇ ಏನೋ ಮಾತಾಡ್ಕೊಂಡಿರ್ತಾರೆ. ಓಪನ್ ಅಪ್ ಆಗೋದು ತುಂಬ ಕಮ್ಮಿ. ಓಪನ್ ಅಪ್ ಯಾರು ಇರುವುದಿಲ್ಲ ಅವರಿಗೊಂದು ಬಂಡ ಧೈರ್ಯ ಅನ್ನೋದು ಕಮ್ಮಿ ಇರ್ತದೆ. ಸಾಮಾನ್ಯವಾಗಿ ಇದು ಸೈಕಾಲಜಿಕಲ್ಲಿ ಇದು ಬಂಡ ಧೈರ್ಯ, ಬಂಡತನ, ಆ ಬಂಡ ಧೈರ್ಯ ಏನನ್ನು ಮಾಡಬೇಕು, ನುಗ್ಗಬೇಕು ಅನ್ನೋಂಥ ಮನೋಸ್ಥಿತಿ ಇರೋದಿಲ್ಲ ಈಗಿನ ವಿದ್ಯಾರ್ಥಿಗಳಲ್ಲಿ. ಅದು ನಾನು ಗಮನಿಸುವಂಥದ್ದು. ಮತ್ತೊಂದು ಏನಂತ ಹೇಳಿದರೆ ಮಲ್ಟಿ ಆಪ್ಷನ್ಸ್ ಇರಲೇಬೇಕು ನಮಗೆ. ಒಂದು 100% ಈಗ ಸೈನ್ಯಕ್ಕೆ ಹೋಗಬೇಕು ಅಂತ ವಿದ್ಯಾರ್ಥಿ ಅಂದ್ಕೊಂಡಿದ್ರೆ ಸೈನ್ಯಕ್ಕೆ ಅವನು ಹೋಗಲಿಕ್ಕೆ ಪ್ರಿಪೇರ್ ಆಗಿದ್ದರೂ ಕೂಡ ಬೇರೆ ಅವನ ಜೊತೆ ಇರಬೇಕು. ಇಲ್ಲದಿದ್ದರೆ ಏನಾಗ್ತದೆ, 2-3 ಅಟೆಂಪ್ಟ್ ಆಗುವಾಗ ಪಕ್ಕದ ಮನೆಯವರ ಇನ್ನೊಬ್ಬನೇ ಹೇಳ್ತಾನೆ ಅದು ಆಗ್ತದ ಮಾರೆ ಅಂತ. ಇವನಿಗೆ ತಲೆಯಲ್ಲಿ ನೆಗೆಟಿವ್ ಶುರು ಆಗ್ತದೆ. ಸೊ 2 ವರ್ಷದಲ್ಲಿ ಒಂದು 15 ಎಕ್ಸಾಮ್ಸ್ ಬರೆದ್ರೆ ಖಂಡಿತ ಪ್ರಯತ್ನ ಮಾಡೋನಿಗೆ ಯಾವುದರೊಂದು ಅವಕಾಶ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾವು ಡಿಫ್ರೆಂಟಾಗಿ ಈ ವ್ಯವಸ್ಥೆಯನ್ನು ರೂಪಿಸ್ತಾ ಇರುವಂಥದ್ದು. ಅದರಿಂದ ನಮಗೆ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯ ರಿಸಲ್ಟ್ ಬರ್ತದೆ. ನಮ್ಮಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿ ಅವನು ಪ್ರಾಮಾಣಿಕನಾಗಿದ್ದರೆ ಖಂಡಿತ ಸೋಲಿಕ್ಕೆ ಅವಕಾಶನೇ ಇಲ್ಲ. ಇದು ಮಾತ್ರ ನಾನು ಹೇಳಬಲ್ಲೆ. ನೀವು ಲಾಸ್ಟ್ 4-5 ಇಯರ್ಸಲ್ಲಿ ಹೊಸ್ತು ಯಾವುದೆಲ್ಲ ಕೋರ್ಸ್ಗಳನ್ನು ಆ್ಯಡ್ ಮಾಡ್ಕೊತ ಹೋದ್ರಿ? ನಮ್ಮಲ್ಲಿ ಫಸ್ಟು ನಾನು ಹೇಳಿದ್ನಲ್ಲ, ಫಸ್ಟು ನಮ್ಮಲ್ಲಿ ಪ್ಲೇಸ್ಮೆಂಟ್ ಇತ್ತು. ನಮ್ಮಲ್ಲಿ ಪ್ಲೇಸ್ಮೆಂಟ್ ಮಾಡುವಾಗ, ಈಗ ನಾನು ಇಂಟರ್ವ್ಯೂ ತಗೊಳ್ಳುವಾಗ ನಮ್ಮಲ್ಲಿ ಬೇರೆ ಸಂಸ್ಥೆ ಥರ ಬಂದ ತಕ್ಷಣ ಖಾಲಿ ಪ್ಲೇಸ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕೂಡ ಬನ್ನಿ ಒಂದು 500 ರೂಪಾಯಿ ಕಟ್ಟಿ ನಿಮಗೆ ಅರ್ಜಿ ತುಂಬಿ ನಿಮಗೆ ಉದ್ಯೋಗ ಮಾಡಿಕೊಡ್ತೇವೆ, ಆ ವಿಷಯವೇ ಇಲ್ಲ, ಇವತ್ತಿಗೂ ಇಲ್ಲ. ಆಗ ನಮ್ಮಲ್ಲಿ ಉದ್ಯೋಗ ಆದವರಿಗೆ ಒಂದು ನಾಮಿನಲ್ ಚಾರ್ಜ್ ಅಂತ ಮಾಡ್ತಿದ್ವಿ. ಯಾಕಂದರೆ ಆ ಸಂಸ್ಥೆ ನಡೀತಿದ್ದೇ ಆಗ ಪ್ಲೇಸ್ಮೆಂಟಿಂದ. 2020ರಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಬಂದ್ ಮಾಡಿದೆ. ಯಾವುದೇ ಉದ್ಯೋಗ ಕೊಡುವ ಸಂಸ್ಥೆಗೆ ಇರ್ಬೋದು ಅಥವಾ ಉದ್ಯೋಗ ನಮ್ಮಿಂದ ಪಡ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಒಂದೇ ₹1 ನಾವು ಚಾರ್ಜ್ ಮಾಡಿದ್ರೆ 2020ರಿಂದ ನಮ್ಮಲ್ಲಿ ಖಾಸಗಿ ಉದ್ಯೋಗಗಳು ಎಲ್ಲವೂ ಕೂಡ ಉಚಿತವಾಗಿ ಮಾಡುವಂಥದ್ದು. ನನ್ನ ಟೈಮನ್ನು ಅದಕ್ಕೆ ಕೊಟ್ಟು ಒಂದು ಉದ್ಯೋಗ ಸಂದರ್ಶನ ಕರೆದ್ರೆ 2 ವೇಕೆನ್ಸಿ ಇದ್ದರೆ 100 ಜನ ಬಂದು ನಿಲ್ತಾರೆ. ಆಬ್ವಿಯಸ್ಲಿ ಎಂತಾಗ್ತದೆ, 100 ಜನ ಬಂದಾಗ 2 ಜನಕ್ಕೆ ಖುಷಿ ಆಗ್ತದೆ, 98 ಜನಕ್ಕೆ ಬೇಜಾರಾಗ್ತದೆ. ಆದರೆ ನನ್ನಲ್ಲಿ ಬೇಜಾರು ಮಾಡೋ ವಿಷಯಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. 98 ಜನಕ್ಕೆ ನೀನು ಏನು ಫಾಲ್ಟ್ ಇದೆ ಅಂತ ಹೇಳಿ ಕಳಿಸ್ತೇವೆ ಇಲ್ಲಿಂದ. ಒಂದು 2 ನಿಮಿಷ ಆದರೂ ಅವ್ರಿಗೆ ಟೈಮ್ ಕೊಡ್ತೇವೆ. ನೀನು ಸೆಲ್ಫ್ ಇಂಟ್ರೊಡಕ್ಷನ್ ಹೇಳುವಾಗ ಏನು ಫಾಲ್ಟ್ ಇದೆ ಅಥವಾ ನಿನ್ನಲ್ಲಿ ನೀನು ಏನು ಮಾಡ್ಬೋದು ಮುಂದಕ್ಕೆ, ಆ ಒಂದು ಗೈಡೆನ್ಸನ್ನು ಕೊಟ್ಟು ನಾವು ಹೋಗ್ತೇವೆ. ಈಗ ನೋಡಿ ಎಷ್ಟೊಂದು ಫೇಕ್ಗಳು ನೀವು ನೋಡ್ತಾ ಇರ್ಬೋದು. ಈಗ ಕೆಲವೊಂದು ಜನ ಏನಾಗ್ತದೆ, ಈಗ PUC ನಂತರ ಮುಂದೇನು, ಡಿಗ್ರಿ ನಂತರ ಮುಂದೇನು ಅಂತ ದೊಡ್ಡ ಆ್ಯಡ್ ಕೊಡ್ತಾರೆ. ಆ್ಯಡ್ ಕೊಟ್ಟು ಏನಾಗುತ್ತೆ ಅಂತ ಹೇಳಿದರೆ ಪಾಪ ವಿದ್ಯಾರ್ಥಿಗಳೆಲ್ಲ ಹೋಗ್ತಾರೆ. ಅವ್ರದ್ದು ಅದೊಂದು ದಂಧೆ. ಏನಂತ ಹೇಳಿದರೆ ಅಲ್ಲಿ ಸೀಟ್ ಕೊಡಿಸ್ತೇನೆ, ಇಲ್ಲಿ ಸೀಟ್ ಕೊಡಿಸ್ತೇನೆ ಅನ್ನುವಂಥ ಚಾರ್ಜ್ ಮಾಡುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಅದು ಚಾರ್ಜ್ ಮಾಡೋದಿಲ್ಲ. ಏನು ಮಾಡ್ತಾರೆ ಅಂತೇಳಿ ಅದರಿಂದ ಒಂದಷ್ಟು ಕಮಿಷನ್ ತೊಗೊಳ್ಳುವಂಥದ್ದು ಇಂಥದ್ದಿದೆ. ಮತ್ತು ನೀವು ಮಂಗಳೂರು ಅಥವಾ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋದರೆ ವಿದ್ಯಾರ್ಥಿಗಳ ಉದ್ಯೋಗ ಇದನ್ನೇ ಬಂಡವಾಳಾಗಿ ಇಸ್ಕೊಂಡು ಕೆಲವರು ಫೂಲ್ ಮಾಡುವಂಥದ್ದು. ನಿಮಗೆ ಉದ್ಯೋಗ ಮಾಡಿಕೊಡ್ತೇನೆ ನೋಡು, ಒಂದು 2,000 ರೂಪಾಯಿ ಕಟ್ಟು ಅಥವಾ ಒಂದಿಷ್ಟು ಅಮೌಂಟ್ ಕಟ್ಟಿ ನಾವು ಉದ್ಯೋಗ ಮಾಡಿಕೊಡ್ತೇನೆ ಅಂತೇಳಿ. ಮತ್ತು ಮೂರನೇದ್ದು ಸರ್ಕಾರಿ ಉದ್ಯೋಗ ಅಂತ ಬಂದಾಗ ನೀವು ತುಂಬ ಜನ ಬ್ರೋಕರ್ಗಳು, ಈಗ ನೋಡಿ ಮೊನ್ನೆ VAದೆಲ್ಲ ಎಕ್ಸಾಮ್ ಬಂದಾಗ ತುಂಬ ಜನ ನಂಗೆ ಫೋನ್ ಮಾಡಿ ಕೇಳಿದರು ಅದು ಹಾಗಾಗ್ತದೆ ಅಂತ ಹೀಗಾಗ್ತದೆ ಅಂತೇಳಿ. ನನ್ನಲ್ಲಿ ಮತ್ತೊಮ್ಮೆ ಏನಂತ ಹೇಳಿದರೆ ಕೌನ್ಸಿಲಿಂಗ್ ಆಗುವಾಗ ಪೋಷಕರನ್ನು ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡ್ತೇವೆ. ತಪ್ಪಿ ಏನಾದರೂ ನೋಡಿ ನಾವು ಇಷ್ಟು ಲಕ್ಷ ಕೊಡಲಿಕ್ಕೆ ರೆಡಿ ಇದ್ದೇವೆ ಹಾಗೆ ಹೀಗೆ ಅಂತ ಬಂದರೆ ಆ ವಿದ್ಯಾರ್ಥಿಯನ್ನು ನಾವು ಅಡ್ಮಿಷನ್ ತಗೊಳ್ಳೋದೇ ಇಲ್ಲ. ಯಾಕೆಂದರೆ ಅವರು ಕೇವಲ ಅವರ ಇನ್ಫ್ಲುಯೆನ್ಸು ದುಡ್ಡಿನ ವಿಷಯದಲ್ಲೇ ಇರ್ತಾರೆ, ಅವರ ಅಚೀವ್ಮೆಂಟ್ ಮಾಡೋದಿಲ್ಲ. ಯಾವುದೇ ನೇಮಕಾತಿಗಳಲ್ಲಿ ಒಂದು ನೆನಪಿಟ್ಕೊಳ್ಳಿ ಸರ್, ಯಾವುದೇ ನೇಮಕಾತಿಗಳಲ್ಲಿ ಸರ್ಕಾರಗಳು ಭ್ರಷ್ಟಾಚಾರ ಮಾಡೋದಿಲ್ಲ. ಈ ಮಿಡ್ಲ್ ಬ್ರೋಕರ್ಗಳು ಮಾಡುವಂಥ ವಿಷಯ ಅದು. ಈಗ ನೋಡಿ ಮೊನ್ನೆ PSI ಇದು ಬಂತು, ಅದರಲ್ಲಿ ಸರ್ಕಾರದ್ದು ಯಾವುದೇ ರೀತಿಯಾದಂಥ ವಿಷಯ ಇಲ್ಲ. ಮಾಡಿರುವಂಥದ್ದು ಒಂದು ಇನ್ಸ್ಟಿಟ್ಯೂಟ್ ಓನರ್ ಮತ್ತು ಅದರಲ್ಲಿ ಸೇರಿಕೊಂಡಂಥ ಒಂದಷ್ಟು ಜನ, ಅದಕ್ಕೆ ಬೇಕಾದಂಥ ಶಿಕ್ಷೆಯಾಗಿದೆ. ಮತ್ತೊಂದು ಮೆಚ್ಚುವಂಥದ್ದು ಏನು ಗೊತ್ತಾ, ಸರ್ಕಾರಿ ಉದ್ಯೋಗದ ವಿಷಯದಲ್ಲಿ ಈ ಸರ್ಕಾರವನ್ನು ನಾನು ತುಂಬ ನಿಜವಾಗ್ಲೂ ಮೆಚ್ಚಬೇಕಾದಂಥ ವಿಷಯ ಏನಂದರೆ ನೇಮಕಾತಿಗಳು ತುಂಬ ಪಾರದರ್ಶಕವಾಗಿ ನಡೀತಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಲಾಸ್ಟಲ್ಲಿ ಇಶ್ಯೂಸ್ ಆಯಿತು, ಅದು ಡಿವೈಸ್ ಅದನ್ನು ಇಲ್ಲ, ಇದು ಬಟ್ಟೆನ ಎಲ್ಲಿವರೆಗೆ ಅಂದರೆ ಫುಲ್ ತೋಲಿನ ಇದನ್ನು ಕಟ್ ಮಾಡ್ತಾರೆ, ಅದು ಮಾಡಬೇಕು. ಮತ್ತು ಜಿಲ್ಲೆ ಈಗ ಏನಾಗ್ತದೆ ನೋಡಿ, ರಾಜ್ಯ ಸರ್ಕಾರದ ನಡೀತಿರುವಂಥ ನೇಮಕಾತಿಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ನಿಮಗೆ ಎಕ್ಸಾಮ್ ಇಡ್ತಾ ಇಲ್ಲ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಚೇಂಜ್ ಮಾಡಿ ಇಡ್ತಾ ಇದ್ದಾರೆ. PSI ನೇಮಕಾತಿ ಆದಮೇಲೆ 2ನೇ ನೇಮಕಾತಿ ಅದನ್ನು ತುಂಬ ಪಾರದರ್ಶಕವಾಗಿ ಮಾಡಿದರು. ಅದರಲ್ಲಿ ನಮ್ಮಲ್ಲಿ ಕೂಡ ಒಬ್ಬರು ಆಯ್ಕೆ ಆಗಿರುವಂಥದ್ದು ನಮ್ಗೆ ಗೊತ್ತಿದೆ. ತುಂಬ ಪಾರದರ್ಶಕವಾಗಿ ಎಲ್ಲಿವರೆಗೆ ಅಂತ ಹೇಳಿದರೆ ಅವರ ಪೇಪರನ್ನು ಪಬ್ಲಿಕ್ಕಿಗೆ ಡಿಸ್ಪ್ಲೇ ಮಾಡಿದರು.
ಅಂದರೆ ಕಟ್ ಆಫ್ ಮಾರ್ಕ್ ಬಿಡುವ ಸಂದರ್ಭದಲ್ಲಿ ಅಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡ್ತಾ ಇದ್ದಾರೆ. ಮತ್ತು ಈಗ ಹೊಸ ಇದು ಬಂದಿದೆ, ತುಂಬ ನಿಮಗೆ ಕೋಟಿಗಟ್ಟಲೆ ದಂಡ ಹಾಕುವಂಥದ್ದು ಅಥವಾ ನಾನ್ ಬೇಲೇಬಲ್ ಆಗಿ ಒಳಗಡೆ ಹಾಕುವಂಥ, ಜೈಲಿಗೆ ಹಾಕುವಂಥ ವಿಷಯಗಳಲ್ಲಿ ಮೊನ್ನೆ ಒಂದು ಅಮೆಂಡ್ಮೆಂಟ್ ಕೂಡ ಇದು ಕೂಡ ಬಂದಿದೆ. ಸೊ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ಇದು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ನಾವು ಕೂಡ ಅಷ್ಟೇ ನಮ್ಮ ಸಂಸ್ಥೆ ಬಗ್ಗೆ 2 ವಿಷಯಗಳನ್ನು ಇದು ಮಾಡ್ಬೋದು. ಒಂದು ಏನಂತ ಹೇಳಿದರೆ, ನಾವು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡಿದೆ. ಅಕಾಡೆಮಿಕ್ ಎಕ್ಸಾಮ್ಸ್ಗಳ ಬಗ್ಗೆ ನಾವು ಚಿಂತೆಯೇ ಮಾಡೋದಿಲ್ಲ. ಈಗ ನೋಡಿ, ನಾನು ಟ್ಯೂಷನ್ ಕೊಡ್ತೇನೆ ಅಂದರೆ 200 ಮಕ್ಕಳು ಇವತ್ತು ರೆಡಿ ಇದ್ದಾರೆ. ನಾನು ಅಕಾಡೆಮಿಕ್ ಎಕ್ಸಾಮ್ಸ್ಗಳ ಟ್ರೈನಿಂಗ್ಗೆ ಹೋದ ತಕ್ಷಣ ನಂದು ಕಾಂಪಿಟೇಟಿವ್ ಫೇಲ್ಯೂರ್ ಆಗ್ತದೆ. ಇನ್ನೊಂದು ಎರಡನೇದು ಏನಂತ ಹೇಳಿದರೆ, ಅವರವರ ಯಶಸ್ಸು ಅವರ ಕೈಯಲ್ಲಿ ಇರ್ತದೆ. ಅಂಥ ವಿದ್ಯಾರ್ಥಿಗಳು ನನಗೆ ಬೇಕು. ಅವರ ಭವಿಷ್ಯವನ್ನು ಖಂಡಿತ ನಾವು ನಿರ್ಧಾರ ಮಾಡ್ತೇವೆ. ಮುಂದಿನ ಯೋಜನೆಗಳು ನಮಗೆ ಈಗ ನೋಡಿ, ನಾನು KS ತನಕ ಮುಟ್ಟಿದ್ದೇನೆ. ಈಗ KSಗೆ ಒಂದು 7 ಜನ, ಅಂದರೆ 7 ಜನ ಹೇಗೆ ಅಂದರೆ, ಅವರು ನನಗೆ KS ಬೇಕು ಅಂತ ಬಂದವರಲ್ಲ. ನಮ್ಮಲ್ಲಿ ಬೇಸಿಕ್ ಫೌಂಡೇಶನ್ ಕೋರ್ಸ್ ತಗೊಂಡು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂಥ ಒಂದು 7 ಜನವನ್ನು ಗುರುತಿಸಿ ಅವರಿಗೆ ಮುಂದಿನ ಮಾರ್ಗದರ್ಶನವನ್ನು ಕೊಡ್ತಾ ನಾವು KS ಹಂತಕ್ಕೆ ಮುಟ್ಟಿದ್ದೇವೆ. ಬಟ್ UPSC ಸ್ಟಾರ್ಟ್ ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಅಂತ ಹೇಳಿದರೆ 100% ವಸತಿಯುತ ಸಂಸ್ಥೆ ಆಗಬೇಕಿದು. ಇದು ಅರ್ಧ ಕಾಲ ಅಲ್ಲಿಟ್ಟು, ಅಂದರೆ ಒಂದು ಕಾಲ ಅಲ್ಲಿಟ್ಟು ಒಂದು ಕಾಲ ಇಲ್ಲಿಟ್ಟರೆ ಅದು ಕಷ್ಟ ಆಗ್ತದೆ. ಇವನ್ನ ಪದವಿ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅದಕ್ಕೆ 50% ಡೆಡಿಕೇಶನ್ ಇದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ UPSC ಅಂತ ಎಕ್ಸಾಮ್ಗಳನ್ನು ಎದುರಿಸ್ಬೋದು. ಮತ್ತು ವಿದ್ಯಾರ್ಥಿಗಳಲ್ಲಿ ಹಠ ಬೇಕಾಗ್ತದೆ. ವಿದ್ಯಾರ್ಥಿಗಳು ಬರುವವನಿಗೆ ಏನಂದರೆ, ನನಗೆ ಸರ್ಕಾರಿ ಉದ್ಯೋಗವೇ ಆಗಬೇಕು ಅನ್ನೋಂಥ ಹಠ ಬೇಕು. ನೋಡುವ, ಅರ್ಜಿ ಹಾಕ್ತೇನೆ, ಟ್ರೈ ಮಾಡ್ತೇನೆ, ಅದೆಲ್ಲ ಸರ್ಕಾರಿ ಉದ್ಯೋಗ ಅಚೀವ್ ಮಾಡಲಿಕ್ಕೆ ಕಷ್ಟ. ಹಾಗಾದರೆ ಈಗ ಇದು ವಸತಿಯುತ ಸಂಸ್ಥೆಯನ್ನು ಮಾಡುವಂಥದ್ದು ನಮ್ಮ ದೊಡ್ಡ ಯೋಜನೆ. ಅದು ನಮ್ಮದು ನೆಕ್ಸ್ಟ್ ಯೋಜನೆನೇ ಅದೇ ಇರುವಂಥದ್ದು. ಈಗ ನೀವು ಹೇಳಿದ್ರಿ ಅಕಾಡೆಮಿಕ್ ಶಿಕ್ಷಣ ಇನ್ಸ್ಟಿಟ್ಯೂಷನ್ಸ್ಗೂ ಮತ್ತು ಕೋಚಿಂಗ್ ಸೆಂಟರ್ಗೂ ಅದು ಒಂದೇ ಕಡೆ ಇದ್ದರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀರಿ. ಅದನ್ನು ಯಾಕೆ ಹೇಳ್ತೀರಿ ಹಾಗೆ? ಅಂದರೆ ಈಗ ನಾನು ಹೇಳಿದ್ನಲ್ಲ, ಪೋಷಕರ ಮನಸ್ಥಿತಿ. ಈಗ ಕೆಲವೊಂದು ಸಂಸ್ಥೆಗಳು ಅದನ್ನು ಟ್ರೈ ಮಾಡಿದ್ದಾವೆ. ಏನಂತ ಹೇಳಿದರೆ, ಶಿಕ್ಷಣ ಸಂಸ್ಥೆಯ ಕಾಂಪೌಂಡ್ ಒಳಗಡೆ ಕೋಚಿಂಗನ್ನು ಕೊಡುವಂಥ ವ್ಯವಸ್ಥೆಗೆ ಒಂದು ಟ್ರೈ ಮಾಡಿದ್ದಾರೆ. ಬಟ್ ಅದರಲ್ಲಿ ಎಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಸಕ್ಸಸ್ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಶಿಕ್ಷಣ ಸಂಸ್ಥೆ ಅದಕ್ಕೆ ಹೊಣೆ ಅಲ್ಲ, ಖಂಡಿತವಾಗಲೂ ಅಲ್ಲ. ಅವರು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಪೋಷಕರ ಮನಸ್ಥಿತಿ ಬದಲಾಗಬೇಕು ಅಂತ. ಇಲ್ಲಿ ಅಕಾಡೆಮಿಕ್ ಎಕ್ಸಾಮ್ಸ್ಗಳು ಪ್ರಿಪೇರ್ ಮಾಡುವಂಥದ್ದು ಅಥವಾ ಅಕಾಡೆಮಿಕ್ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳು 50% ಅದಕ್ಕೆ ಅಟ್ಲೀಸ್ಟ್ 50% ಇದಕ್ಕೆ ಕೋಚಿಂಗಿಗೆ ಅವರು ಮನಸ್ಸು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಮಾರ್ಕ್ಗಳು ಜಾಸ್ತಿ ಸಿಗಬೇಕು, ನಮಗೆ ಅಷ್ಟೇ ಇದರಲ್ಲಿ ಪಾಸ್ ಆಗಬೇಕು, ಇಷ್ಟೇ ಅಂತ ಪೋಷಕರು ಫೋರ್ಸ್ ಮಾಡಿದಾಗ ವಿದ್ಯಾರ್ಥಿಗಳು ಆಬ್ವಿಯಸ್ಲಿ ಏನಾಗ್ತದೆ, ಅವರು ಆಸಕ್ತಿಯನ್ನು ಕಳ್ಕೊಳ್ತಾರೆ. ಈಗ ನಮ್ಮಲ್ಲಿ NDA ತರಬೇತಿ, NDA ತರಬೇತಿ ಅನ್ನೋದು ನನಗೆ ದೊಡ್ಡ ಚಾಲೆಂಜಿಂಗ್. ಬರುವಂಥದ್ದೆಲ್ಲ ಮ್ಯಾಕ್ಸಿಮಮ್ ಮೆಜಾರಿಟಿ, ಈಗ ಬೇರೆ ಕಾಮರ್ಸ್ನವ್ರಿಗೆ ಕೂಡ ಎಲ್ಲ ಅವಕಾಶ ಕೊಟ್ಟಿದ್ದಾರೆ. ಆದರೆ 99% ಬರುವಂಥ ಸೈನ್ಸ್ ಮಕ್ಕಳು, ಅವರು ಸ್ಟಾರ್ಟಿಂಗು ಒಳ್ಳೆ ಇಂಟ್ರೆಸ್ಟಲ್ಲಿ ಬಂದಿರ್ತಾರೆ ಪಾಪ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಅದು ಸೈನ್ಸ್ನ ಒಂದು ಇದೇನಿದೆ ಪ್ರೆಷರ್, ಅದೆಲ್ಲ ಅವರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನನ್ನ ವಿಷನ್ ಏನಿದೆ ಅಂತ ಹೇಳಿದರೆ, ಆಗೋದೇ ಇಲ್ಲ ಅಂತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂಥ ಸಂಸ್ಥೆಗಳು ಮಾಡೋದಿದ್ದರೆ ಡೈರೆಕ್ಟ್ ಡಿಗ್ರಿ ಕಟ್ಟಿ ಅದರ ಜೊತೆಗೆ ಕಾಂಪಿಟೇಟಿವ್ ಮಾಡ್ಬೋದು. ಈಗ ಕೆಲವು ಬಿಜಾಪುರದಲ್ಲೆಲ್ಲ ಇದ್ದಾವೆ ಅಂಥದ್ದು. ಆದರೆ ಎರಡೂ ವ್ಯವಸ್ಥೆಯನ್ನು ತೊಗೊಂಡು ಹೋಗುವಂಥದ್ದು ಭಾರಿ ಚಾಲೆಂಜಿಂಗ್ ವಿಷಯ. ಅದು ಸಕ್ಸಸ್ ಆಗೋದು ಭಾರಿ ಕಷ್ಟ. ಈ ನಿಟ್ಟಿನಲ್ಲಿ ನಾನು ಅಕಾಡೆಮಿಕ್ ವಿಷಯವನ್ನು ದೂರ ಇಟ್ಟು ಕಾಂಪಿಟೇಟಿವ್ನು ಮಾತ್ರ ನನ್ನ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದೇನೆ. ಅದು ಎರಡು ಮರ್ಜ್ ಆದರೆ ಅದೇ. ಮತ್ತು ಎಕ್ಸಾಮ್ಸಿಗೆ ಕೂಡ ಇದಿದೆ, ಏನಂದರೆ ಡಿಫ್ರೆನ್ಸಸ್ ಇದೆ. ಹೇಳಿದ್ನಲ್ಲ, ಅಕಾಡೆಮಿಕ್ ಎಕ್ಸಾಮ್ಸ್ಗಳ ವಿಷಯವೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ವಿಷಯವೇ ಬೇರೆ ಇರ್ತದೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ನನ್ನಲ್ಲಿ 45-49 ವರ್ಷ ಆದಂಥ ಅವರು KCET ತರಬೇತಿಗೆ ಬರ್ತಾರೆ. KCETಗೆ ತರಬೇತಿಗೆ ಬರುವಂಥವರು ಅಥವಾ TET, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಇಂಥ ಪ್ರವೇಶ ಪರೀಕ್ಷೆಗಳಲ್ಲಿ ಅಥವಾ ನೆಟ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಇಂಥ ತರಬೇತಿಗೆ ಬರುವಂಥವರು ಸಾಮಾನ್ಯವಾಗಿ ಉಪನ್ಯಾಸಕರು, ಶಿಕ್ಷಕಿಯರು ಆಗಿರ್ತಾರೆ. ಯಾಕೆ ನಮ್ಮಲ್ಲಿ ತರಬೇತಿಗೆ ಬರ್ತಾರೆ ಅಂದರೆ, ಅವರಿಗೆ ಒಂದು ಕಮಿಟ್ಮೆಂಟನ್ನು ಕ್ರಿಯೇಟ್ ಮಾಡ್ತದೆ ಕೋಚಿಂಗ್. ಎರಡನೇದು ಏನಂತ ಹೇಳಿದರೆ, ಅಕಾಡೆಮಿಕ್ಕಾಗಿ ಅವರು ಎಷ್ಟು ಸ್ಟ್ರಾಂಗ್ ಇದ್ದರೂ ಕೂಡ ಕಾಂಪಿಟೇಟಿವ್ ವೀಕ್ ಇರ್ತಾರೆ. ಸೊ ಈ ಒಂದು ಎಕ್ಸಾಂಪಲ್ ಸಿಕ್ಕಿದರೆ ನಿಮಗೆ ಯಾಕೆ ಅಕಾಡೆಮಿಕ್ ಮತ್ತು ಕಾಂಪಿಟೇಟಿವ್ ಡಿಫ್ರೆನ್ಸ್ ಏನಂತ ಅರ್ಥ ಆದೀತು.
ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗಳು ತುಂಬ ಇವೆ ದಕ್ಷಿಣ ಕನ್ನಡದಲ್ಲಿ, ತುಂಬ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಆದರೆ ಇಂಥದ್ದು ಯಾವುದು ಕಾಂಪಿಟೇಟಿವ್ ಕೋಚಿಂಗ್ ಸೆಂಟರ್ ಬೆರಳೆಣಿಕೆ ಅಂತ ಇದ್ದದ್ದು ನೀವು ಸ್ಟಾರ್ಟ್ ಮಾಡೋದು. ಈ ಬಂಡ ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು? ಮುಖ್ಯವಾಗಿ ಇದರಲ್ಲಿ ನನ್ನ ತುಡಿತ ಏನಿತ್ತು, ನನಗೆ ಸರ್ಕಾರಿ ಉದ್ಯೋಗಿ ಆಗಲಿಕ್ಕೆ ಆಗಲಿಲ್ಲ. ನನ್ನೊಂದು ಡ್ರೀಮ್ ಇತ್ತು, ನನಗೆ ಆಗಲಿಕ್ಕೆ ಆಗಲಿಲ್ಲ. ನಾನೊಂದಷ್ಟು ಸರ್ಕಾರಿ ಉದ್ಯೋಗಗಳನ್ನು ಮಾಡಲೇಬೇಕು ಅಂತೇಳಿ. ಮತ್ತು ನಾನು ಹೇಳಿದ್ನಲ್ಲ, ಉತ್ತರ ಕರ್ನಾಟಕ ಭಾಗದ ಅದೊಂದು ಗಾಳಿ ನನಗೆ ತಲೆಗೆ ಹೊಕ್ಕಿತ್ತು. ಇಲ್ಲೇ ಆಗ್ತದಲ್ಲ, ನಮ್ಮಲ್ಲಿ ಇಷ್ಟೊಂದು ಶಿಕ್ಷಣ ವ್ಯವಸ್ಥೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೂಡ ಬೆಂಗಳೂರಿನ ಅತ್ಯಾಧುನಿಕ ಶಿಕ್ಷಣ ಸಂಸ್ಥೆಯಲ್ಲಿರುವಷ್ಟು ಕ್ವಾಲಿಟಿ ಆಫ್ ಎಜುಕೇಶನ್ ನಮ್ಮಲ್ಲಿದೆ. ಧೈರ್ಯ ಬಂತು, ಈಗ ಮಾಡಬಹುದು. ಅದೊಂದು ಮನಸ್ಸಲ್ಲಿ ಇತ್ತು. ಬಟ್ ನನಗೆ ಎರಡು ವಿಷಯಗಳನ್ನು ನಾನು ಹೇಳ್ಬೋದು. ಒಂದು, ನಾನು ಪ್ಲ್ಯಾಟ್ಫಾರ್ಮ್ ಹಾಕಿದ್ದೆ, ಏನಂದರೆ ಖಾಸಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದು ಪ್ಲ್ಯಾಟ್ಫಾರ್ಮ್ ಇತ್ತು. ಸೊ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದರು ಇದರಿಂದ, ಒಂದಷ್ಟು ಅಧಿಕಾರಿಗಳು ನನಗೆ ಹೇಳಿದರು ಸ್ಟಾರ್ಟ್ ಮಾಡಿ, ಇಂಥದ್ದು ಮಾಡಿ ಅಂತೇಳಿ. ನನಗೆ ಉತ್ತರ ಕರ್ನಾಟಕ ಭಾಗದಿಂದ ಕೂಡ ತುಂಬ ಜನ ಅಧಿಕಾರಿಗಳು ನನ್ನ ಸ್ನೇಹಿತರಿದ್ದರು. ಅವರು ಮುಖ್ಯವಾಗಿ ನನ್ನ ಶ್ರೀಮತಿಯವರು ಕಾಂಪಿಟೇಟಿವ್ನಲ್ಲಿ ಇವನ್ ಅಬಕಾಸ್ ಕ್ಲಾಸಿಂದ ಹಿಡಿದು ಅವರು ರೀಸನಿಂಗ್, ಮೆಂಟಲ್ ಎಬಿಲಿಟಿ ಇದರಲ್ಲಿ ಅವ್ರದ್ದು ತುಂಬ ಅವರು ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರೆ. ಮತ್ತು ಅವರು ತುಂಬ ಟ್ರೈನಿಂಗ್ಗಳನ್ನು ತೊಗೊಂಡಿದ್ದಾರೆ ಇಂತಹ ಕಾಂಪಿಟೇಟಿವ್ ಸಂಬಂಧಪಟ್ಟ ಹಾಗೆ. ಅವರಲ್ಲಿ 100 ಇದು ಪ್ರಮಾಣ ಪತ್ರಗಳಿದೆ. ಮತ್ತೊಂದು ಏನಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಮುಖ್ಯವಾಗಿ ತುಡಿತ ಇದ್ದದ್ದು ನನಗೆ ಆಗಲಿಕ್ಕೆ ಆಗಲಿ ಇನ್ನೊಬ್ಬರನ್ನು ಮಾಡಬೇಕು ಅಂತ. ನಾವು ಮಾಡಬೇಕಂತ ಹೇಳಿದಾಗ ಬಂಡ ಧೈರ್ಯ ಮಾಡಲೇಬೇಕಾಗ್ತದೆ, ಏನಾದರೂ ನೋಡುವ ಅಂಥೇಳಿ. ಆಗ ಅರವಿಂದ ಚೊಕ್ಕಾಡಿಯವರು ಮೇಯ್ನಾಗಿ ಫಸ್ಟು ನಮಗೆ ಇದು ಮಾಡಿದರು. ನಂತರ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅವ್ರದ್ದು, ಮತ್ತು ಒಂದಷ್ಟು ಸ್ನೇಹಿತ ವರ್ಗದವರದ್ದು ಮಾಡಿ ನೋಡುವ ಏನಾಗ್ತದೆ ಅಂತೇಳಿ. ಮೈನಸ್ ಮಾತಾಡಿದವರಿದ್ರು, ಪ್ಲಸ್ ಮಾತಾಡಿದವರು ಕೂಡ ಇದ್ದಾರೆ. ಬಟ್ ಈ ಕೊರೋನಾ ನನಗೆ ಬುದ್ಧಿ ಕಲಿಸಿತು. ಚಾಲೆಂಜಿಂಗ್ ಏನಂತ ಹೇಳಿದ್ರೆ, ಇದನ್ನು ಹೇಗಾದರೂ ಇಳಿದಾಗಿದೆ, ಗೆಲ್ಲಬೇಕಲ್ಲ. ಆ ಬಂಡ ಧೈರ್ಯ ಅದು ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಒಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ. ನಿಮಗೆ ಇದರಲ್ಲಿ ಸಹಕಾರ ಮಾಡಿದವರು ಯಾರನ್ನಾದರೂ ನೆನಪಿಸಿದ್ರೆ? ಅರವಿಂದ್ ಚೊಕ್ಕಾಡಿ ಅವರು ಹೇಳಿದ್ರಿ, ಬಿರಾದರ್ ಅವರ ಹೆಸರು ಬೇರೆ, ಮತ್ತು ಇವರು ಗೋಪಾಲಕೃಷ್ಣ ಭಟ್ರು ದ್ವಾರಕದವರು. ಮತ್ತು ನೋವಿನ ವಿಚಾರ ಪಾರ್ಟ್ ಅಂತ ಹೇಳೋದಾದರೆ ನಾನು ಹೇಳಬೇಕು. ಸದ್ಯ ಹೇಳಬೇಕಂದ್ರೆ ನೋಡಿ, ನನಗೆ ದಕ್ಷಿಣ ಕನ್ನಡದಲ್ಲಿ ನಾನು ಅಗ್ನಿಪಥನ್ನು ಶುರು ಮಾಡಿದಾಗ ನಿರೀಕ್ಷೆ, ಸಾಮಾಜಿಕವಾಗಿ ನನಗೆ ಬೆಂಬಲ ಸಿಗುವ ನಿರೀಕ್ಷೆ ತುಂಬ ಇತ್ತು. ಯಾಕಂದರೆ ನಮ್ಮಲ್ಲಿ ದೇಶ ಮತ್ತು ರಾಷ್ಟ್ರೀಯತೆ ಬಗ್ಗೆ ಜಾಸ್ತಿ ಇದಿದೆ ಅನ್ನುವಂಥದ್ದು, ಒಳವಿರುವಂಥವರು ಜಾಸ್ತಿ ಇದೆ ನನಗೆ. ಒಂದು ಬೆರಳೆಣಿಕೆಯಷ್ಟು ಒಂದು ರೋಟ್ರಿ ಯುವ ಸಂಸ್ಥೆ ಇರ್ಬೋದು, ಅಥವಾ ನಾನೇ ಇವತ್ತು ಇರುವಂಥ JCA ಇರ್ಬೋದು, ಮತ್ತು ನನ್ನ ಸ್ನೇಹಿತ ವಲಯದಲ್ಲಿ ಒಂದು 3-4 ಜನನನ್ನು ಹೊರತುಪಡಿಸಿ ನನ್ನನ್ನು ಯಾರು ಗುರುತಿಸಲಿಲ್ಲ. ಈಗ ಗುರುತಿಸ್ತಾ ಇದ್ದಾರೆ, ಅದು ವಿಷಯ ಬೇರೆ. ಆ ಸಂದರ್ಭದಲ್ಲಿ ನನಗೆ ತುಂಬ ಇದಾಯಿತು. ಮತ್ತು ಮ್ಯಾಕ್ಸಿಮಮ್ ನೆಗೆಟಿವ್ಸ್ ಇತ್ತು. ಏನಂದರೆ, ಅದು ಆಗ್ತದಾ, ನಿನ್ನ ಕೈಯಲ್ಲಿ ಆಗ್ತದಾ ಅನ್ನುವಂಥದ್ದು. ಆಗ ನನಗೆ ಸಪೋರ್ಟ್ ಸಿಗಲಿಲ್ಲ ಅನ್ನೋ ಎಲ್ಲೋ ಒಂದು ಕಡೆ ನೋವಿತ್ತು. ಮುಖ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ನನಗೆ ಸಪೋರ್ಟ್ ಸಿಗಲಿಲ್ಲ. ನಾನು ಇವತ್ತಿನ ತನಕ ಒಂದೇ ₹1 ಸಿಂಗಲ್ ₹1 ಸರ್ಕಾರದಿಂದ ನನಗೆ ನಮ್ಮ ಟ್ರಸ್ಟಿಗಿರ್ಬೋದು, ನಮ್ಮ ಈ ಕಾನ್ಸೆಪ್ಟಿಗೆ ಬರಲಿಲ್ಲ. ಯಾಕಂದರೆ ಅಗ್ನಿಪಥ್ ಯೋಜನೆಯಿಂದ ಹಿಡಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ, ಅಗ್ನಿಪಥ್ ಯೋಜನೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಮಟ್ಟದಲ್ಲಿ ಅನುದಾನಗಳಿದೆ. ಇದು ಯಾವುದು ನಾನು ಯಾವುದೇ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಲಾಗ ಹೊಡೆದ್ರು ಅದು ನನಗೆ ಬರಲಿಲ್ಲ. ಯಾಕೆಂದರೆ ಅದು ಪ್ರಾಮಾಣಿಕತೆಯಿಂದ ಇರೋರಿಗೆ ಸಿಗ್ತದಾ ಇಲ್ವಾ ಅಂತ ಕೊನೆಗೆ ನನಗೆ ಕ್ವಶನ್ ಆಯಿತು. ಮತ್ತೊಂದು ಏನಂತ ಹೇಳಿದರೆ, ನಾಗಲೇಖ ಅಂತೇಳಿ ಬೆಂಗಳೂರಿನವರು, ಅವರು ನನ್ನನ್ನು ಫಸ್ಟ್ ಗುರುತಿಸಿದ್ರು. ಅವರನ್ನು ಯಾವತ್ತೂ ನೆನಪಿಸ್ಕೋಬೇಕು. ರಾಜ್ಯ ಮಟ್ಟದ ಶಿಕ್ಷಣ ರತ್ನ, ರಾಜ್ಯ ಮಟ್ಟದ ಅವರ ಪ್ರಶಸ್ತಿ ಪ್ರತಿ ವರ್ಷ 10 ಜನಕ್ಕೆ ಕೊಡ್ತಾರೆ. ಅದರಲ್ಲಿ ಫಸ್ಟ್ ನಮ್ಮ ಈ ಭಾಗದಲ್ಲಿ ನಮಗೆ ಫಸ್ಟ್ ನಮ್ಮನ್ನು ಅವರು ಗುರುತಿಸಿರುವಂಥದ್ದು. ಮತ್ತು ಕಳೆದ ವರ್ಷ ನಮ್ಮನ್ನು ಯುವಜನ ಸೇವಾ ಒಕ್ಕೂಟದ ಸುರೇಶ್ ಸೂಡಿಮಲ್ಲವರ ನೇತೃತ್ವದಲ್ಲಿ ಕೂಡ ಸವಣೂರಿನಲ್ಲಿ ನಮ್ಮನ್ನು ಗುರುತಿಸಿದರು. ಮತ್ತು ಬೆಂಗಳೂರಿನಲ್ಲಿ ತುಂಬ ಸ್ಟೇಟ್ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ. ಸೊ ಈಗ ಗುರುತಿಸ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸ್ವಲ್ಪ ನೋವಿತ್ತು. ತುಂಬ ಚಾಲೆಂಜಿಂಗ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೈ ಹಿಡಿಲಿಲ್ವಲ್ಲ ಅನ್ನೋದು ಕೂಡ ನೋವಿತ್ತು. ಸರ್ಕಾರದಿಂದ ನಿಮಗೆ ಅಂತ ದೊಡ್ಡ ಪ್ರೋತ್ಸಾಹ ಸಿಗಲಿಲ್ಲ ಅಂತ ಹೇಳಿ? ಇಲ್ಲ. ಆದರೆ ಇಲ್ಲಿ ನೀವು ಏನಾದರೂ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡುಗೆ ಕೊಡುವಂಥದ್ದು ಅಂಥದ್ದು ಏನಾದರೂ ಮಾಡಿದ್ದೀರಾ?
ಅದು ನೋಡಿ, ನಾನು 2000 ಸುಮಾರು 11ರಿಂದ ರಾಮನಗರ ಜಿಲ್ಲೆಯಲ್ಲಿ ಕನ್ನಡ ನುಡಿ ಹಬ್ಬ ಅಂತ ಮಾಡ್ತಾಯಿದ್ವಿ. ಅದರ ಉದ್ದೇಶ ಏನಿತ್ತು ಗೊತ್ತಾ? ಸರ್ಕಾರಿ ಶಾಲೆಯ ಒಂದು 3000 ಮಕ್ಕಳನ್ನು ಒಂದೇ ಕಡೆ ಕೂರಿಸಿ ಅವರಿಗೆ ಒಂದು ದೊಡ್ಡ ಹಬ್ಬವನ್ನು ಮಾಡ್ತಾಯಿದ್ವಿ. ಅದರಲ್ಲಿ ನಾವು ಪ್ರತಿ ವರ್ಷ ಕನಿಷ್ಠ ನಾವು 1000 ವಿದ್ಯಾರ್ಥಿಗಳಿಗೆ ಪುಸ್ತಕ, ಸ್ಕೂಲ್ ಬ್ಯಾಗ್ ಇದನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆ. ನಿರಂತರ ನನ್ನ ಹುಟ್ಟುಹಬ್ಬದ ದಿನ ನಾನು ಬೇರೆ ಎಲ್ಲೂ ಖರ್ಚು ಮಾಡೋದಿಲ್ಲ. ಯಾವುದರೊಂದು ಶಾಲೆಗೆ ಹೋಗುವಂಥದ್ದು, ಅಲ್ಲಿ ಸ್ಕೂಲ್ ಬ್ಯಾಗ್ ಕೊಡುವಂಥದ್ದು, ಅಥವಾ ಏನಾದರೂ ತುಂಬ ಇಂಪಾರ್ಟೆನ್ಸ್ ಏನಾದರೂ ಬೇಕೋ ಅದನ್ನು ಕೊಡುವಂಥದ್ದು. ಮತ್ತು ಕೊಲ್ತಿಗೆಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಕಳೆದ 2 ವರ್ಷದಲ್ಲಿ ನಾವು ಒಂದಷ್ಟು ಅಲ್ಲಿಗೆ ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಹಕ್ಕಿಪಿಕ್ಕಿ ಜನಾಂಗ ನೀವು ಕೇಳಿರ್ಬೋದು, ಅತ್ಯಂತ ಬುಡಕಟ್ಟು ಹಿಂದುಳಿದ ವರ್ಗ ಹಕ್ಕಿಪಿಕ್ಕಿ ಜನಾಂಗದವರು ಒಂದಷ್ಟು ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ರಾಮನಗರ ಜಿಲ್ಲೆಯಲ್ಲಿ ಮಾಡಿರ್ತವಂಥದ್ದು. ಇದು ನಾವು ಅವತ್ತಿಂದನೇ ಮಾಡ್ಕೊಂಡು ಬಂದಿದ್ದೀವಿ. ಅಕಾಡೆಮಿ ಸ್ಟಾರ್ಟ್ ಮಾಡಿದ ಮೇಲೆ ನಾನೇನು ಮಾಡಿದೆ ಅಂತ ಹೇಳಿದರೆ, BPL ಮತ್ತು ಅಂತ್ಯೋದಯ ವಿದ್ಯಾರ್ಥಿಗಳಿಗೆ, ಅಂತ್ಯೋದಯ ಕಾರ್ಡ್ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮಾತೃ ಸಂಸ್ಥೆ ವಿದ್ಯಾಮಾತಾ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ಒಂದಷ್ಟು ಕಂಪನಿಯ CSRಗಳನ್ನು ತಗೊಂಡು ಪ್ರತಿ ವರ್ಷ ನಾವು 60 ಮಕ್ಕಳಿಗೆ 6,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನಾವೇ ಕೊಡ್ತಾಯಿದ್ವಿ. ಕಾಂಪಿಟೇಟಿವ್ ಟ್ರೈನಿಂಗ್ ಬರುವವರಿಗೆ, ಅಂದರೆ ಅವರಿಗೆ ನಾವೇ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಅವರಿಗೆ ಟ್ರೈನಿಂಗನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ನೀವು ಆರಂಭದಿಂದಲೇ ಜಯ ಕರ್ನಾಟಕ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರಿ, ಅದರಿಂದ ಇನ್ಸ್ಪೈರ್ ಆಗಿ ವಿದ್ಯಾಮಾತಾ ಅಕಾಡೆಮಿ ಅಂತ ತಂತ್ರ ಸ್ಥಾಪಿಸಿದ್ರಿ. ಈಗಲೂ ಬೇರೆ ಯಾವುದಾದ್ರೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದೀರಾ? ಖಂಡಿತ. ನಾನು ಬೆಂಗಳೂರಿಂದ ಬರುವಾಗ ಇನ್ನು ಸಂಘ ಸಂಸ್ಥೆಗಳೆಲ್ಲ ಸಾಕು, ಇನ್ನು ವಿದ್ಯಾಮಾತಾ ಅಕಾಡೆಮಿಯನ್ನು ಮಾತ್ರ ಫೋಕಸ್ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು ಮನಸ್ಥಿತಿಯಲ್ಲೇ ಬಂದಾಗ ನನ್ನ ಸ್ನೇಹಿತರು ಶಶಿರಾಜ್ ರೈ ಅವರು ನನ್ನನ್ನು ಫಸ್ಟು JCIಗೆ ಸೇರಿಸಿದರು ಪುತ್ತೂರಲ್ಲಿ. ತರಬೇತಿಯನ್ನೇ, ವ್ಯಕ್ತಿತ್ವ ವಿಕಸನ ಮತ್ತು ತರಬೇತಿಯನ್ನೇ ಒಂದು ಮೂಲವಾಗಿರಿಸಿಕೊಂಡಂಥ ಅತ್ಯುನ್ನತವಾದಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಅದು JCI. ಅದರ ಅವಶ್ಯಕತೆ ನನಗೆ ಇದೆ ಅಂತ ಅನಿಸ್ತು, ಅದಕ್ಕೆ ಜಾಯ್ನ್ ಆದೆ. ಅದರಲ್ಲಿ ಈ ವರ್ಷದ ಅಧ್ಯಕ್ಷನಾಗಿ ಕೂಡ ನೇಮಕ ಆದೆ. ಮತ್ತು ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಕಾವು ಹೇಮಂತ್ ಶೆಟ್ಟಿಯವರು ಮತ್ತು ರವಿಪ್ರಸಾದ್ ಶೆಟ್ಟಿಯವರು ನನ್ನ ಸೇರಿಸ್ಕೊಂಡು ನೀವು ಬರಬೇಕು ಅಂತೇಳಿ ಅಲ್ಲೂ ಕರ್ಕೊಂಡ್ರು ನನ್ನನ್ನು. ಅಲ್ಲಿ ಕೂಡ ಹೋಗಿ ಅಲ್ಲಿ ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಅಲ್ಲಿ ಈ ಸರ್ತಿ ಕಾರ್ಯದರ್ಶಿ ಆಗಿದ್ದೀನಿ. ಮತ್ತು ನನ್ನ ಊರಿನ ಶಾಲೆ ಕೆಯೂರು ಶಾಲೆ ನಾನು ಕಲ್ತಿರ್ತಕ್ಕಂಥದ್ದು, ಪದವಿ ಪೂರ್ವ ಶಿಕ್ಷಣ ತನಕ ನಾನು ಅಲ್ಲೇ ಕಲ್ತದ್ದು. ಅಲ್ಲಿ ಹಳೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೂಡ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಅದು ಸಮಾಜಮುಖಿ ವಿಷಯಗಳಷ್ಟೇ. ಒಬ್ಬ ಸಮಾಜಮುಖಿಯಾಗಿ ಒಬ್ಬ ಬಂದ ಅಂತ ಹೇಳಿದರೆ ಈ ರಾಜಕಾರಣ ಮತ್ತು ಸಮಾಜ ಸೇವೆ ಎರಡು ಒಂದೇ ಅಂದರೆ ಈ ಸೇವೆ ವಿಷಯದಲ್ಲಿ ಅದು ನಾವು ಬಿಟ್ಟರು ಅದು ನಮ್ಮನ್ನು ಬಿಡುವುದಿಲ್ಲ. ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಒಂದು ವಾರದಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ ಕೇಳ್ಕೊಂಡು ಫೋನ್ ಮಾಡಲಿಲ್ಲ ಅಂದರೆ ನಮಗೆ ಎಲ್ಲೋ ಮಿಸ್ಸಿಂಗ್ ಆಗ್ತದೆ, ಎಂಥದೋ ಮಿಸ್ ಮಾಡಿಕೊಂಡೆ ಅಂತೇಳಿ. ಸೊ ಅದರಿಂದಾಗಿ ಈಗ ಮತ್ತೆ ಸಮಾಜಮುಖಿಯಾಗಿ ಒಂದಷ್ಟು ಸಂಸ್ಥೆಗಳಲ್ಲಿ ನಾನು ಕೆಲಸವನ್ನು ಮಾಡ್ತಾಯಿದ್ದೇನೆ. ಈ ವರ್ಷ ನೋಡಿ ಡ್ರಗ್ಸ್ ಮುಕ್ತ ಪುತ್ತೂರು ಅಂತೇಳಿ ನಾನು ಕಾನ್ಸೆಪ್ಟನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ಕಳೆದ ನಮ್ಮಲ್ಲಿ ಈ ವರ್ಷದ ಯೋಜನೆ 100 ಶಾಲೆಗಳಲ್ಲಿ ಡ್ರಗ್ಸ್ ಮುಕ್ತ ಪುತ್ತೂರಿನ ಬಗ್ಗೆ ದೊಡ್ಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂಥದ್ದು ನಿರಂತರ ನಡೀತಾ ಇದೆ. ಅದು ಈಗಾಗಲೇ ಅದು ಕಾನ್ಫಿಡೆನ್ಷಿಯಲ್, ಅಂದರೆ ಯಾರು ಅಂತ ಹೇಳುವಂಗಿಲ್ಲ. ಸುಮಾರು ಒಂದು 7 ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಿಂದ ಆ 7 ವಿದ್ಯಾರ್ಥಿಗಳ ಪೋಷಕರು ನಮ್ಮನ್ನು ಸಂಪರ್ಕ ಮಾಡಿ ಡ್ರಗ್ಸ್ ಅಥವಾ ಮಾದಕ ದ್ರವ್ಯದಲ್ಲಿ ನಮ್ಮ ಮಕ್ಕಳು ಬಿದ್ದಿದ್ದಾರೆ, ದಯವಿಟ್ಟು ಅದರಿಂದ ಹೊರಗಡೆ ತನ್ನಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಮುಂದಿನ ಯೋಜನೆ ನಾವು ಈಗ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೇವೆ. ಸೊ ಸಮಾಜ ಸೇವೆ ಇರುವಂಥದ್ದೇ ಹಾಗೆ. ಸೋಷಿಯಲ್ ಇಂಪ್ಯಾಕ್ಟ್ ಬರೋದಿಲ್ಲ ಅಂತ ಅಂದ್ಕೊಳ್ತೇವೆ ನಾವು, ಅದು ಖಂಡಿತ ಆಗ್ತದೆ. ವಿದ್ಯಾಮಾತಾ ಅಕಾಡೆಮಿ ಕೂಡ ಆಗಿದ್ದ ಹಾಗೆ, ಏನೋ ಮಾಡಲಿಕ್ಕೆ ಹೊರಟ್ವಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಈಗ ಬರುವ ವರ್ಷದಿಂದ ಯೋಜನೆ ನಮ್ಮದು ವಸತಿಯುತ ಶಿಕ್ಷಣ ಸಂಸ್ಥೆಯನ್ನು, ಅಂದರೆ ವಸತಿಯುತ ಉದ್ಯೋಗ ಕೌಶಲ್ಯ ಕೇಂದ್ರವನ್ನು ಮಾಡುವಂಥದ್ದು. ನೋಡೋಣ, ದೇವರಿದ್ದಾರೆ, ನಡೆಸ್ತಾರೆ. ಈ ವೀಕ್ಷಕರು ಇಷ್ಟೊತ್ತು ನೋಡಿದ್ರಲ್ಲ, ವಿದ್ಯಾಮಾತಾ ಅಕಾಡೆಮಿಯ ಆಡಳಿತ ನಿರ್ದೇಶಕರಾಗಿರುವಂಥ ಭಾಗ್ಯೇಶ್ ರೈ ಅವರು ತಮ್ಮ ಕನಸುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರ ವಸತಿಯುತ ತರಬೇತಿ ಸಂಸ್ಥೆ ಸ್ಥಾಪಿಸುವ ಕನಸು ಈಡೇರಲಿ ಎಂದು ಆಶಿಸ್ತಾ